ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಮೊನ್ನೆ ನಡೆದಂಥ ಕೇಂದ್ರ ಸರ್ಕಾರದ ಕೊನೆಯ ಬಜೆಟ್ನಲ್ಲಿ ಮೀನುಗಾರಿಕೆಗೆ ಬಂಪರ್ ಕೊಡುಗೆಗಳನ್ನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿದೆ. ಈ ಒಂದು ಬಂಪರ್ ಕೊಡುಗೆಗಳಿಂದ ಇನ್ನಾದರೂ ಕೂಡ ಮೀನುಗಾರಿಕೆಯ ಸಂಕಷ್ಟಗಳು, ಸಮಸ್ಯೆಗಳು ಬಗೆಹರಿಯುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಗಳನ್ನು ಒಂದು ಕಡೆ ಇಟ್ಟರೆ, ಇನ್ನು ಆ ಕೊಡುಗೆಗಳಲ್ಲಿ ಏನೇನಿದೆ ಅಂತಕ್ಕಂಥ ವಿಚಾರವನ್ನು ನೋಡ್ತಾ ಹೋದರೆ, ಪ್ರತ್ಯೇಕ ಮೀನುಗಾರಿಕಾ ಇಲಾಖೆಯನ್ನು ಘೋಷಿಸಿದ್ದು ಕೂಡ ಮೀನುಗಾರಿಕೆಗೆ ಮತ್ತು ಮೀನುಗಾರರ ಒಂದು ಹಲವು ದಿನಗಳ ಬೇಡಿಕೆಯಾಗಿತ್ತು, ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಅದನ್ನು ಈಡೇರಿಸುವಲ್ಲಿ ಕೇಂದ್ರ ಸರ್ಕಾರ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರೆಯಲ್ಲಿ ನೋಡ್ತಾ ಹೋದರೆ ಕೇಂದ್ರ ಸರ್ಕಾರ ಮೊನ್ನೆಯ ಒಂದು ಬಜೆಟ್ನಲ್ಲಿ ಮೀನುಗಾರಿಕೆ ಬೇಕಾದಂಥ ಹಲವು ಬಂಪರ್ ಕೊಡುಗೆಗಳನ್ನು ನೀಡಿರುವುದನ್ನು ನೋಡ್ತಾ ಹೋದರೆ, ಮುಂದಿನ ದಿನಗಳಲ್ಲಿ ಈಗಿರ್ತಕ್ಕಂಥ ಸಂಕಷ್ಟಗಳೇನಿದೆ, ಹಲವಾರು ಸಂಕಷ್ಟಗಳಿದೆ ಮೀನುಗಾರರಿಗೆ. ಸಾಲದ ಕೊರತೆ ಆಗಿರ್ಬೋದು, ಅಥವಾ ಬಡ್ಡಿಯನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಾಗಿರ್ಬೋದು, ಅಥವಾ ಮೀನುಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳಾಗಿರ್ಬೋದು, ಮತ್ತು ಈ ಮುಂಚೆ ಹೈನುಗಾರಿಕೆಯ ಒಂದು ಅಡಿಯಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಅದರಲ್ಲೂ ಕೂಡ ಅನುದಾನಗಳ ಕೊರತೆ ಆಗಿರ್ಬೋದು, ಇದೆಲ್ಲ ಒಂದು ಸಮಸ್ಯೆಗಳಿತ್ತು. ಇನ್ನಾದರೂ ಕೂಡ ಪ್ರತ್ಯೇಕ ಮೀನುಗಾರಿಕಾ ಇಲಾಖೆ ಆದ ನಂತರ ಹಲವು ಅನುದಾನಗಳನ್ನು ಕೊಡ್ಬೋದು, ಮತ್ತು ಮೀನುಗಾರರ ಹಲವು ಬೇಡಿಕೆಗಳಿಗೆ ಸ್ಪಂದನೆಯನ್ನು ನೀಡುವ ನಿಟ್ಟಿನಲ್ಲಿ ಆ ಒಂದು ಮೀನುಗಾರಿಕಾ ಇಲಾಖೆ ಹೇಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಇವೆಲ್ಲ ಒಂದು ವಿಚಾರಗಳನ್ನು ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನನ್ನ ಜೊತೆ ಮಲ್ಪೆ ಮೀನುಗಾರರ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂದರ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೋಪಾಲ್ ಆರ್ಕೆ ಅವರು ಕೂಡ ಇದ್ದಾರೆ. ಅವರ ಜೊತೆ ನಾನು ಚರ್ಚೆಯನ್ನು ಮಾಡ್ತೇನೆ. ಮೊದಲಿಗೆ ಸತೀಶ್ ಕುಂದರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಗೋಪಾಲ್ ಆರ್ಕೆ ಅವರಿಗೂ ಅಷ್ಟೇ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸತೀಶ್ ಕುಂದರ್ ಅವರೇ, ಈ ವಿಚಾರವನ್ನು ನೋಡ್ತಾ ಹೋದರೆ, ಮೊನ್ನೆ ನಡೆದಂಥ 2019 ಕೇಂದ್ರ ಸರ್ಕಾರದ ಕೊನೆಯ ಬಜೆಟ್ನಲ್ಲಿ ಮೀನುಗಾರಿಕೆಗೆ ಬಂಪರ್ ಕೊಡುಗೆಗಳನ್ನು ನೀಡಿದೆ. ಪ್ರತ್ಯೇಕ ಮೀನುಗಾರಿಕಾ ಇಲಾಖೆ ಆಗಿರ್ಬೋದು, ಅಥವಾ ಸಾಲದ ವಿಚಾರ ಆಗಿರ್ಬೋದು, ಹೀಗೆ ಹಲವು ಕೊಡುಗೆಗಳನ್ನು ನೀಡಿದೆ. ಈ ಕುರಿತಾಗಿ ಏನು ಹೇಳ್ತೀರಿ ಸರ್? ನಾವು ಕೇಂದ್ರ ಸರ್ಕಾರಕ್ಕೆ ಮೀನುಗಾರರ ನಿಯೋಗ ಹೋಗಿದ್ದೆವು. ಮಾನ್ಯ ಪ್ರಧಾನಮಂತ್ರಿಯವರಿಗೆ ಭೇಟಿಯಾಗಿದ್ದೇವೆ. ಭೇಟಿಯಾಗಿ ಹಲವು ವರ್ಷಗಳ ನಮ್ಮ ಬೇಡಿಕೆ, ನಮಗೆ ಒಂದು ಮೀನುಗಾರಿಕಾ ಸಚಿವಾಲಯ ಮಾಡಬೇಕನ್ನುವಂತಹ ಬೇಡಿಕೆ ಮುಂಚಿನಿಂದಲೂ ಇತ್ತು ನಮ್ಮದು. ಆ ಬೇಡಿಕೆಯನ್ನು ನಮಗೆ ಈಗ ನಮ್ಮ ನರೇಂದ್ರ ಮೋದಿಯವರು ಈಡೇರಿಸಿಕೊಟ್ಟಿದ್ದಾರೆ. ಅದರೊಂದಿಗೆ ಹಲವು ಬೇಡಿಕೆಗಳಿತ್ತು ನಮ್ಮದು. ಏನಂತೇಳಿದರೆ, ನಮಗೆ ರೋಡ್ ಸೆಸ್ ಅಂತೇಳಿ 1 ಲೀಟರ್ ಡೀಸೆಲಿಗೆ 8 ರೂಪಾಯಿ ನಮ್ಮ ಮೀನುಗಾರಿಕೆಯವರಿಗೆ ಕೂಡ ಅದನ್ನು ಹಾಕ್ತಾ ಇದ್ದಾರೆ 1 ಲೀಟರ್ನ ಮೇಲೆ. ನಾವು ರೋಡನ್ನು ಉಪಯೋಗ ಮಾಡದ ಕಾರಣ ನಾವು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವುದರಿಂದಾಗಿ ನಮಗೆ ಆ ರೋಡ್ ಸೆಸ್ ಎನ್ನುವುದನ್ನು ನಮಗೆ ಕನ್ಸೆಷನ್ ಬಿಡಬೇಕು. ಅದಲ್ಲದೆ ನಮಗೆ ನಾವು ಉಪಯೋಗ ಮಾಡುವಂತಹ ಸಾಮಾನುಗಳಿಗೆ GST ಮುಕ್ತಗೊಳಿಸಬೇಕು. ಇನ್ನಿತರ ಒಂದು 2-3 ಬೇಡಿಕೆಗಳನ್ನು ನಾವು ಮಾನ್ಯ ನರೇಂದ್ರ ಮೋದಿಯವರ ಕಡೆಗೆ ನಾವು ಅಖಿಲ ಭಾರತ ಮೀನುಗಾರರ ಸಂಘದ ಪರವಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಆ ಪ್ರಕಾರ ನಮಗೆ ಈಗ ಕೇಂದ್ರ ಸರ್ಕಾರವು ಒಂದು ಮೀನುಗಾರಿಕಾ ಇಲಾಖೆಯನ್ನೇ ಈಗ ಹುಟ್ಟುಹಾಕಿದೆ. ಅದರಿಂದಾಗಿ ನಮ್ಮ ಎಲ್ಲ ಬೇಡಿಕೆಗಳು ಇದರಲ್ಲಿ ಈಡೇರ್ತದೆ ಎಂದು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಗೋಪಾಲ್ ಅವರೇ, ಈಗ ನೋಡ್ತಾ ಹೋದರೆ ಪ್ರತ್ಯೇಕ ಮೀನುಗಾರಿಕಾ ಇಲಾಖೆ ಹಲವು ವರ್ಷಗಳ ಬೇಡಿಕೆ ಆಗಿತ್ತು. ಇದೇ ಕುರಿತಾಗಿ ಅವರು ಹೇಳಿದಾಗೆ ಮನವಿಗಳನ್ನು ಕೂಡ ಸಲ್ಲಿಸಿದ್ರು. ಮುಂದಿನ ದಿನಗಳಲ್ಲಿ ಹಾಗಾದರೆ ಹಲವು ನಿಮ್ಮ ಬೇಡಿಕೆಗಳೆಲ್ಲ ಈಡೇರ್ಬೋದಾ ಅಂತ ಅಂದರೆ, ಅಥವಾ ಇದು ಕೇವಲ ಈ ಒಂದು ಬಜೆಟ್ ಅಂತಕ್ಕಂಥದ್ದು 2019 ಆಗಿದೆ, ನೆಕ್ಸ್ಟ್ ಲೋಕಸಭೆ ಚುನಾವಣೆ ಬರುತ್ತೆ, ಅಂಥ ಸಂದರ್ಭದಲ್ಲಿ ಈ ಒಂದು ಮೀನುಗಾರಿಕಾ ಇಲಾಖೆಗೆ ಒಂದು ವಿಶೇಷವಾದ ಸ್ಥಾನಮಾನ ಸಿಗ್ಬೋದಾ ಅಂತ? ಖಂಡಿತವಾಗಿ ನಮ್ಮ ಮೀನುಗಾರರ ಬೇಡಿಕೆ ಸುಮಾರು ವರ್ಷಗಳಿಂದ ನಾವು ಕೇಂದ್ರ ಸರ್ಕಾರದ ಯಾವ ಸರ್ಕಾರ ಬರಲಿ, ಎಲ್ಲ ಸರ್ಕಾರದ ಮುಂದೆ ನಾವು ನಮ್ಮ ಬೇಡಿಕೆಯನ್ನು ನಮ್ಮ ಮೀನುಗಾರರು, ಯಾಕಂದರೆ ನಮ್ಮ ದೇಶದ ಮೂರೂ ಕಡೆ ಕೂಡ ನಮ್ಮ ಸಮುದ್ರದಿಂದ ಕೂಡಿದ ಪ್ರದೇಶ ಆಗಿರೋದರಿಂದ ನಮ್ಮ ಕರಾವಳಿ ಭಾಗದ ಎಲ್ಲ ರಾಜ್ಯಗಳ ಪ್ರಾಮುಖ್ಯ ಕರಾವಳಿಯವರದು ಮೀನುಗಾರಿಕೆ. ಈ ಮೀನುಗಾರಿಕೆಗೆ ನಮಗೆ ತುಂಬ ಸಮಸ್ಯೆಗಳಿವೆ. ನಾವು ಇದುವರೆಗೆ ಕೂಡ ನಮ್ಮ ಎಷ್ಟು ಸಮಸ್ಯೆಯನ್ನು ನಾವು ಹೇಳ್ತಾ ಬಂದರೂ ಕೂಡ ಅದು ನಮಗೆ ತೃಪ್ತಿಯಾಗುವ ರೀತಿ ಕೆಲವೆಲ್ಲ ಬೇಡಿಕೆ ನಮಗೆ ಇನ್ನೂ ಕೂಡ ಆಗಲಿಲ್ಲ. ಹಾಗಾಗಿ ನಮ್ಮ ಮಾನ್ಯ ನರೇಂದ್ರ ಮೋದಿಯವರು ಈ ಸಲ ಈಗ ಸರ್ಕಾರದ ಬಜೆಟ್ 19-20 ಸಾಲಿನಲ್ಲಿ ನಮ್ಮ ಮೀನುಗಾರಿಕೆಗೆ ಪ್ರತ್ಯೇಕ ಸಚಿವಾಲಯವನ್ನು ಕೇಂದ್ರದಲ್ಲಿ ಒಂದು ಹುಟ್ಟುಹಾಕಿದ್ದರಿಂದ ಬಹುತೇಕ ನಮ್ಮ ಈ ಸಚಿವಾಲಯ ಮುಖಾಂತರ ಮೀನುಗಾರರ ಬೇಡಿಕೆ ಪರಿಹಾರ ಆಗಬಹುದೆಂಬ ಭರವಸೆ ನಮಗೆ.
ಸತೀಶ್ ಕುಂದರ್ ಅವರೇ, ಅವಾಗಲೇ ಹೇಳಿದ್ರಿ ರೋಡ್ ಸೆಸ್ಸನ್ನು ನಮಗೆ ಹಾಕ್ತಾರೆ, ನಾವು ರೋಡನ್ನು ಬಳಸ್ತಾ ಇದ್ರು ಕೂಡ ನಮಗೆ ರೋಡ್ ಸೆಸ್ಸನ್ನು ಹಾಕ್ತಾರೆ ಅಂತ. ಹಾಗಾದರೆ ಅದು ಯಾವ ರೀತಿಯಲ್ಲಿ ಆ ಒಂದು ರೋಡ್ ಸೆಸ್ಸನ್ನು ಯಾವ ರೀತಿ ಹಾಕ್ತಾರೆ? ಅದಕ್ಕೆ ಮೋದಿ ಅವರು ಏನೆಲ್ಲ ಒಂದು ಹೇಳಿದರು, ಅಂದರೆ ನೀವು ಮನವಿಯನ್ನು ಕೂಡ ಮಾಡಿದ್ರಿ, ಆ ಸಂದರ್ಭದಲ್ಲಿ ಅವರು ಒಂದು ಪ್ರತಿಕ್ರಿಯೆ ಏನಿತ್ತು ಅಂತ? ನಮಗೆ ವಾಜಪೇಯಿ ಸರ್ಕಾರ ಇರುವಾಗ 1 ಲೀಟರಿಗೆ 1.5 ರೂಪಾಯಿ ನಮಗೆ ಕನ್ಸೆಷನ್ ಮಾಡ್ತಾ ಇದ್ರು ಅದ ಸೆಸ್ಸಿನ ಇದರಲ್ಲಿ. ಆನಂತರ ಕಾಂಗ್ರೆಸ್ ಸರ್ಕಾರ ಬಂತು, ಮನಮೋಹನ್ ಸಿಂಗ್ ರವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ನಮಗೆ ಈ BPL ಕಾರ್ಡ್ನವರಿಗೆ ಇದನ್ನು ನಾವು ಸಬ್ಸಿಡಿ ಕೊಡ್ತೇವೆ, ಡೀಸೆಲ್ನ ಸಬ್ಸಿಡಿ ಕೊಡ್ತೇವೆ. ಅದನ್ನು 1.5 ರೂಪಾಯಿ ಇದ್ದನ್ನು 3 ರೂಪಾಯಿ ಮಾಡಿದ್ರು. 3 ರೂಪಾಯಿ ಮಾಡಿದ್ರು. ಅದು ಎಲ್ಲರಿಗೂ ಎಲ್ಲ, ಬರೀ BPL ಕಾರ್ಡ್ನವರಿಗೆ ಮಾತ್ರ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ BPL ಕಾರ್ಡ್ನವರಿಗೆ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಒಂದು ಬೋಟ್ ಮಾಡುವಾಗ ಕನಿಷ್ಠ ಒಂದು 80 ಲಕ್ಷ 90 ಲಕ್ಷ ಅದು ಹಣ ವಿನಿಯೋಗ ಮಾಡಬೇಕಾಗ್ತದೆ. BPL ಕಾರ್ಡ್ನವರಿಗೆ ಖಂಡಿತವಾಗಿಯೂ ಆ 80 ಲಕ್ಷ 90 ಲಕ್ಷವನ್ನ ಒಟ್ಟು ಮಾಡಲಿಕ್ಕೆ ಬಹಳ ಕಷ್ಟ. ಸಾಲದ ಹೊರೆ ಅಂದ್ರೆ ಬ್ಯಾಂಕಲ್ಲಿ ಅಷ್ಟು ಸಾಲ ಮಾಡಬೇಕು, ಅಷ್ಟು ಸಾಲ ಮಾಡಿಕೊಂಡು BPL ಕಾರ್ಡ್ನವರಿಗೆ ಸಾಲ ಕೊಡುವುದಿಲ್ಲ. BPL ಕಾರ್ಡ್ನವರಿಗೆ 1 ಕೋಟಿ ರೂಪಾಯಿ 90 ಲಕ್ಷ ರೂಪಾಯಿ 80 ಲಕ್ಷ ರೂಪಾಯಿ ಸಾಲ ಕೊಡುವಂತಿಲ್ಲ. ಆಗ ಅದರಿಂದಾಗಿ ಆ ಯೋಜನೆಯನ್ನೇ ನಿಲ್ಲಿಸಬೇಕಂತ ಒಂದು ಇದರಿಂದ ಯೋಚನೆಯಿಂದ ಅದನ್ನು BPL ಕಾರ್ಡ್ನವರಿಗೆ ವಾಜಪೇಯಿ ಸರ್ಕಾರ ಕೊಡ್ತಿದ್ದ 1.5 ರೂಪಾಯಿ ಫರ್ ಲೀಟರ್ ಕೊಡ್ತಿದ್ದದನ್ನ ಲೀಟರ್ಗೆ 3 ರೂಪಾಯಿ ಮಾಡಿ BPL ಕಾರ್ಡ್ನವರು ಬೋಟ್ ಮಾಡಿದವರಿಗೆ ಮಾತ್ರ ಇದನ್ನು ಕೊಡಲಾಗುವುದೆನ್ನುವಂತಹ ಒಂದು ಕಾನೂನನ್ನ ತಂದ್ರು. ಅದರಿಂದಾಗಿ ಆ ಏನು ಡೀಸೆಲ್ ಸಬ್ಸಿಡಿ ಅಂತ ಕೊಡ್ತಾರೆ ಸೆಸ್, ಅದರ ಮುಖಾಂತರ ಕೊಡುವಂತ ಹಣ ಯಾರಿಗೂ ಸಿಗ್ಲೇ ಇಲ್ಲ. ಅಂದ್ರೆ BPL ಕಾರ್ಡ್ನವರಿಗೆ ಬೋಟ್ ಮಾಡುವಾಗಿಲ್ಲ, ಅದರಿಂದಾಗಿ ಆ ಹಣ ಯಾರಿಗೂ ಸಿಗ್ಲೇ ಇಲ್ಲ ಇಷ್ಟವರೆಗೆ. ಅದರಿಂದಾಗಿ ನಮಗೆ ನರೇಂದ್ರ ಮೋದಿ ಅವರೀಗ ಒಂದು ಪ್ರತ್ಯೇಕ ಸಚಿವಾಲಯ ಮಾಡಿದ್ದಾರೆ, ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮೀನುಗಾರ ನಿಯೋಗ ಗುಜರಾತ್ ಹಿಡಿದು ತಮಿಳುನಾಡಿನವರೆಗಿನ ನಾವು 6 ರಾಜ್ಯಗಳು ಸೇರಿಕೊಂಡು ನಿಯೋಗ ಹೋಗಿ ಮಾನ್ಯ ಪ್ರಧಾನಮಂತ್ರಿ ಹತ್ರ ನಮ್ಮ ಬೇಡಿಕೆಯನ್ನು ಇಟ್ಟಾಗ, ಖಂಡಿತವಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ, ನನಗೆ ಕರಾವಳಿಯ ಮೀನುಗಾರರ ಕಷ್ಟ ಏನಂತೇಳಿ ಗೊತ್ತಿದೆ, ನಿಮ್ಮ ಕಷ್ಟಕ್ಕೆ ಖಂಡಿತವಾಗಿ ನಾನು ಸ್ಪಂದಿಸ್ತೇನೆ ಅಂತೇಳಿ ಒಂದು ಮಾತನ್ನು ನಮಗೆ ಆ ಸಂದರ್ಭದಲ್ಲಿ ಹೇಳಿದ್ರು ನಾವು ಹೋದಾಗ. ಅದೇ ರೀತಿ ಈಗ ಮೀನುಗಾರಿಕಾ ಒಂದು ಸಚಿವಾಲಯನ ನಿರ್ಮಾಣ ಮಾಡಿದ್ದಾರೆ, ಅದರ ಮುಖಾಂತರ ನಮಗೆ ಬೇಕಾಗುವಂತ ಸೌಲಭ್ಯಗಳು ಸಿಗಬಹುದು ಖಂಡಿತವಾಗಿ ಅಂತೇಳಿ ಈಗಾಗಲೇ 750 ಕೋಟಿ ರೂಪಾಯಿ ಅದಕ್ಕಾಗಿ ಇಟ್ಟಿದ್ದಾರೆ ಅಂತೇಳಿ ಬಜೆಟ್ ಅಲ್ಲಿ ಬಂದಿದೆ. ಅದರಿಂದಾಗಿ ಮೀನುಗಾರರು ತುಂಬಾ ಅಂದ್ರೆ ಸಂತೋಷ ಖುಷಿಯಲ್ಲಿದ್ದಾರೆ. ಗೋಪಾಲ್ ಅವರೇ, ಈಗ ನೋಡ್ತಾ ಹೋದ್ರೆ ಈ ಒಂದು ಅನುದಾನಗಳನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರು, ಅದೇ ರೀತಿಯಲ್ಲಿ ಪ್ರತ್ಯೇಕವಾದಂಥ ಒಂದು ಇಲಾಖೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ನೋಡೋದಾದರೆ ಬಡ್ಡಿ ರಹಿತವಾದಂಥ ಒಂದು ಸಾಲವನ್ನು ಕೂಡ ಮೀನುಗಾರಿಕೆಗೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಒಂದು ಯೋಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಷಯಗಳು ಕೂಡ ಈ ಒಂದು ಬಜೆಟ್ನಲ್ಲಿ ಬಂದಿದೆ. ಹಾಗಾದರೆ ಅಂಥ ಸಂದರ್ಭದಲ್ಲಿ ಈಗ ಸಾಲವನ್ನು ತಗೊಳ್ಳೋದಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇತ್ತು ಮುಂಚಿನ ಸಂದರ್ಭದಲ್ಲಿ ಮೀನುಗಾರರಿಗೆ, ಅದನ್ನು ಬಡ್ಡಿಯ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಮೀನುಗಾರರಿಗೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ನಿರ್ಣಯ ಏನಿದೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಮೀನುಗಾರರಿಗೆ? ಅದಕ್ಕೆ ಇದುವರೆಗೂ ಕೂಡ ಅದರ ಮಾನದಂಡ ಹೇಗೆ ಯಾವ ರೀತಿ ಅಂತ ನಮಗೆ ಇದುವರೆಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಇದೊಂದು ಒಳ್ಳೆಯ ಯೋಜನೆ, ಯಾಕಂದರೆ ಕೃಷಿಕರಿಗೆ ಇದುವರೆಗೆ ಬಡ್ಡಿ ರಹಿತ ಸಾಲವನ್ನು ಅವರು ಎಲ್ಲ ಸರ್ಕಾರ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಥವಾ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಅವರಿಗೆ ನೀಡ್ತಿದ್ರು. ಅದೇ ರೀತಿ ನಾವು ಸರ್ಕಾರದ ಮುಂದೆ, ಎರಡೂ ಸರ್ಕಾರದ ಮುಂದೆ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಎರಡೂ ರಾಜ್ಯಗಳ ಮುಂದೆ ನಾವು ಕೂಡ ಬೇಡಿಕೆಯನ್ನು ಹಲವಾರು ವರ್ಷಗಳಿಂದ ಮಾಡ್ತಿದ್ದೇವೆ. ನಮಗೆ ಕೂಡ ರೈತರಿಗೆ ಯಾವ ರೀತಿಯ ನೀವು ಸೌಲಭ್ಯವನ್ನು ಕೊಡ್ತಿದ್ದೀರಿ ಅದೇ ರೀತಿಯ ಸೌಲಭ್ಯ ಕೂಡ ಮೀನುಗಾರರಿಗೂ ಕೊಡಬೇಕು ಅಂತ ನಾವು ಹಲವಾರು ವರ್ಷದಿಂದ ಕೂಡ ನಮ್ಮ ಬೇಡಿಕೆಯನ್ನು ಮಾಡ್ತಿದ್ದೇವೆ. ಹೀಗಾಗಿ ಈ ಸಲದ ಬಜೆಟ್ನಲ್ಲಿ ಈ ಯೋಜನೆ ಬಡ್ಡಿ ರಹಿತ ಸಾಲ ಮೀನುಗಾರರಿಗೂ ಕೂಡ ಒದಗಿಸುವಂಥ ಒಂದು ಯೋಜನೆ ದೃಷ್ಟಿಯಿಂದ 750 ಕೋಟಿ ತೆಗೆದಿಟ್ಟಿದ್ದಾರಂತ ಬಜೆಟ್ನಲ್ಲಿ ಮಾಹಿತಿ ಇದೆ. ಹಾಗಾಗಿ ಈ ಬಡ್ಡಿ ರಹಿತ ನಮಗೆ ಮೀನುಗಾರರಿಗೆ ಸಾಲ ಇದು ತುಂಬ ನಮ್ಮ ಮೀನುಗಾರಿಕೆಗೆ ಒಳ್ಳೆಯ ರೀತಿಯ ಒಂದು ಮೀನುಗಾರಿಕೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಸತೀಶ್ ಕುಂದರ್ ಅವರೇ, ಮುಂಚೆ ಹೈನುಗಾರಿಕೆ ಅಡಿಯಲ್ಲಿ ಮೀನುಗಾರಿಕೆ ಬರ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಈಗ ಅನುದಾನಗಳನ್ನು ಹಂಚುವ ನಿಟ್ಟಿನಲ್ಲೂ ಕೂಡ ಕಷ್ಟಗಳಾಗ್ತಾ ಇತ್ತು. 10 ಕೋಟಿಗಿಂತ ಜಾಸ್ತಿ ಅನುದಾನಗಳನ್ನು ಪಡೆಯೋದಕ್ಕೂ ಕೂಡ ಕಷ್ಟಪಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಈಗ 6 ರಾಜ್ಯಗಳ ಒಂದು ನಿಯೋಗ ಹೋಗಿ ಪ್ರತ್ಯೇಕ ಮೀನುಗಾರಿಕಾ ಇಲಾಖೆಯನ್ನು ಕೂಡ ಸ್ಥಾಪಿಸುವಲ್ಲಿ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ಕೂಡ ವಹಿಸಿದ್ದೀರಾ. ಹಾಗಾದರೆ ಮುಂದಿನ ದಿನಗಳಲ್ಲಿ ಮೀನುಗಾರಿಕಾ ಇಲಾಖೆ ಯಾವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡುತ್ತೆ ಅಂತ, ಅಥವಾ ಯಾವ ರೀತಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ?
ನಮಗೆ ಮುಂಚೆ ನಮ್ಮ ಮೀನುಗಾರಿಕೆ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆನೇ ಆಗ್ತಾ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಮೀನುಗಾರಿಕೆ ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ಮೀನುಗಾರಿಕೆ ಬಗ್ಗೆ, ಮೀನು ಹಿಡಿಯೋದರ ಬಗ್ಗೆ, ಮೀನುಗಾರರ ಬಗ್ಗೆ ಯಾವುದೇ ಮಾತು ಬಂದದ್ದು ಗೊತ್ತಿಲ್ಲ ನಮಗೆ. ಆದ್ರೆ ಈಗ ನಮ್ಮದು ಒಂದು ಹೊಸ ವಿಷಯ ಅಲ್ಲಿ ಸೃಷ್ಟಿಯಾಗಿದೆ. ನಾವು ಯಾವತ್ತೂ ಹೋಗುವಾಗಲೂ ಕೂಡ ನಾವು ಮೀನುಗಾರರ ಸಂಘದವರಾಗಲಿ ಎಲ್ಲ ಮೀನುಗಾರರು ಒಟ್ಟಾಗಿ ನಮ್ಮ ನಿಯೋಗ ದೆಹಲಿಗೆ ಹೋದಾಗ ಪ್ರಧಾನಮಂತ್ರಿಯ ಅದಕ್ಕೆ ಸಂಬಂಧಪಟ್ಟಂತಹ ಕೃಷಿ ಇಲಾಖೆಗೆ ನಾವು ಹೋಗ್ತಿದ್ದದ್ದು. ಮುಂಚೆ ಕೃಷಿ ಇಲಾಖೆಯಿಂದ ನಮ್ಮದು ಮೀನುಗಾರಿಕೆ ಇದ್ದದರಿಂದಾಗಿ ಕೃಷಿ ಇಲಾಖೆಗೆ ಹೋಗಿ ಅವರಿಂದ ನಮಗೆ ಇಂಥ ಏನಾದರೂ ಬಂದರಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನಾದರೂ ಹಣವನ್ನು ಕೊಡಬೇಕಂತೇಳಿ ಕೇಳೋದಾದರೆ ಅವರು ಅದಕ್ಕೆ ಬೇಕಾಗುವಂಥ ಅನೇಕ ಪ್ರಶ್ನೆಗಳನ್ನು ನಮ್ಮಲ್ಲಿ ಹಾಕ್ತಾ ಇದ್ರು. ಯಾವುದೇ ರೀತಿಯಲ್ಲಿ ನಮಗೆ ಇಷ್ಟರವರೆಗೆ ನಮ್ಮ ನಿಯೋಗ ದೆಹಲಿ ಹೋದಾಗ ಯಾವುದೇ ರೀತಿಯಲ್ಲಿ ನಮಗೆ ಅದರಲ್ಲಿ ಉಪಕಾರ ಆಗಿದ್ದು ನನಗಂತೂ ಗೊತ್ತಿಲ್ಲ. ಹಾಗಾಗಿ ಈಗ ಪ್ರತ್ಯೇಕ ಸಚಿವಾಲಯ ಮಾಡಿದರಿಂದಾಗಿ ನಮಗೆ ಎಲ್ಲ ನಮ್ಮ ಮೀನುಗಾರಿಕೆ ಬಗ್ಗೆ ನಮ್ಮ ಕಷ್ಟಗಳನ್ನು ಮೀನುಗಾರಿಕಾ ಮಂತ್ರಿ ಹತ್ರ ಹೋಗಿ ತಿಳಿಸಬಹುದು. ಮೀನುಗಾರಿಕಾ ಮಂತ್ರಿ ಅದಕ್ಕೆ ನಮಗೆ ಯಾವ ರೀತಿಯ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಡ್ಬೋದು. ಮತ್ತು ಅದೇ ರೀತಿಯಲ್ಲಿ ಮೀನುಗಾರಿಕಾ ಇಲಾಖೆ ಕೂಡ ನಮಗೆ ನಮ್ಮೊಂದಿಗೆ ಕೇಂದ್ರದ ಬಜೆಟ್ನ ಹಣವನ್ನು ವಿನಿಯೋಗ ಮಾಡಲಿಕ್ಕೆ ಯಾವ ಬಂದರಲ್ಲಿ ಯಾವ ಕೆಲಸ ಆಗಬೇಕಂತೇಳಿ ನೋಡಿಕೊಂಡು ಅದನ್ನು ಕೆಲಸ ಮಾಡಿಸಲಿಕ್ಕೆ ನಮಗೆ ಉತ್ತಮ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಮತ್ತೆ ಇನ್ನೊಂದು, ಇಷ್ಟು ಸರಿ ನೀವು ಹೋಗಿದ್ರಿ, ನಿಯೋಗಗಳನ್ನು ತೆಗೆದುಕೊಂಡು ಹೋದಾಗಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಗಳು ಅಷ್ಟಾಗಿ ಸಿಕ್ಕಿರಲಿಲ್ಲ ಅಂತ. ಹಾಗಾದರೆ ಸಡನ್ ಆಗಿ 2019 ಈ ಒಂದು ಕೇಂದ್ರದ ಬಜೆಟಿನ ನಂತರ ಇಂಥ ಒಂದು ಈ ಮಟ್ಟಿಗೆ ಒಂದು ಸ್ಪಂದನೆಯನ್ನು ದೊರಕೋದಕ್ಕೆ ಕಾರಣಗಳೇನು ಅಂತ? ಕಾರಣ ಮೀನುಗಾರರ ಒಗ್ಗಟ್ಟು ಅಂತೇಳಿ ನಾವು ಇಷ್ಟರವರೆಗೆ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಮಲ್ಪೆ ಬಂದರ್ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಮಲ್ಪೆ ಬಂದರ್ ಇದೆ, ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರು ಬಂದರಿದೆ, ಅಂದರೆ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆ ಆಚೆ ಹೋದರೆ ಉತ್ತರ ಕನ್ನಡದಲ್ಲಿ ಕಾರವಾರ, ಇನ್ನಿತರ ಬಂದರುಗಳು. ನಾವು ಇಷ್ಟರವರೆಗೆ ಪ್ರತ್ಯೇಕವಾಗಿ ಒಂದು ಕರ್ನಾಟಕದಲ್ಲಿ ಒಂದು 4-5 ಬಂದರಿದ್ರೆ ನಾವು ಹೋಗೋದಾದ್ರೆ ಮುಂಚೆ ಹೋಗ್ತಾ ಇದ್ದದ್ದು ಬರೀ ಒಂದು ಮಲ್ಪೆ ಬಂದರ್ನವ್ರು ಮಾತ್ರ. ಹಾಗೆ ಮ್ಯಾಂಗ್ಳೂರು ಬಂದರ್ನವ್ರು ಹೋಗೋದಾದ್ರೆ ಅವರು ಮಾತ್ರ, ಅವರೇ ಹೋಗುದು. ನಾವು ಒಟ್ಟಿಗೆ ಹೋಗ್ತಿರ್ಲಿಲ್ಲ. ಈಗ ನಮ್ಮ ಬರೇ ಒಂದು ಕರ್ನಾಟಕದಲ್ಲಿ 5-6 ಬಂದರುಗಳಿದ್ರೆ 5-6 ಗುಂಪಾಗಿ ಹೋಗ್ತಿದ್ದೆವು ನಾವು. ಈಗ 6 ರಾಜ್ಯಗಳು ಒಟ್ಟಾಗಿ ಅಖಿಲ ಭಾರತ ಮೀನುಗಾರ ಸಂಘ ಅಂತೇಳಿ ನಮ್ಮದೊಂದು ಸಂಘಟನೆಯನ್ನು ನಿರ್ಮಾಣ ಮಾಡಿ ಕರಾವಳಿಯಾದ್ಯಂತ ನಮ್ಮ ಈಗ ನೋಡಿ ಒಂದು ವಿಶೇಷ ಅಂತ ಹೇಳಿದ್ರೆ, ಅದರಲ್ಲಿ ಕರಾವಳಿ ಭಾಗದ ಗುಜರಾತ್ನಿಂದ ಹಿಡಿದು ತಮಿಳುನಾಡುವರೆಗೆ ಕರಾವಳಿ ಭಾಗದಲ್ಲಿ ಬಿಜೆಪಿಯ ಅಲೆ ಜಾಸ್ತಿ ಇದೆ. ಅದರಿಂದಾಗಿ ಇನ್ನು ಬರುವಂತ ಇಲೆಕ್ಷನ್ ಕೂಡ ಪಕ್ಕದಲ್ಲಿ ಇದೆ. ಹೌದು, ಅದರ ನೆಲೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಅದು ಕೂಡ ಈ ಕೇಂದ್ರೀಕರಿಸಿಕೊಂಡು ಕೇಂದ್ರ ಸರ್ಕಾರ ಮತ್ತು ನಮ್ಮ ಮೀನುಗಾರಿಕೆ ಕಷ್ಟದಲ್ಲಿ ಇರುವುದನ್ನ ಅರಿತು ಮತ್ತೆ ನಮ್ಮ ಸಂಘಟನೆಯನ್ನು ನೋಡಿ ನಮಗೆ ಇದನ್ನ ಒದಗಿಸಬಹುದು ಅಂತೇಳಿ ನನ್ನ ಅನಿಸಿಕೆ. ಸೊ ಅವ್ರು ಹೇಳಿದಾಗೆ ಸಂಘಟನೆ ಪ್ಲಸ್ ಅದೇ ಒಗ್ಗಟ್ಟು ಪ್ಲಸ್ ಅದೇ ರೀತಿಯಲ್ಲಿ ಎಲೆಕ್ಷನ್ನಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಕೂಡ ಈ ಒಂದು ಮೀನುಗಾರಿಕೆಗೆ ಸ್ಪಂದನೆಯನ್ನು ನೀಡಿದ್ದಾರೆ ಅಂತ. ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯಗಳೇನು ಅಂತ? ಖಂಡಿತವಾಗಿ. ಯಾಕಂದರೆ ನಾವು ಮುಂಚೆಲ್ಲ ನಮ್ಮ ಅಧ್ಯಕ್ಷರು ಸತೀಶ್ ಕುಂದ್ರ ಹೇಳಿದಾಗೆ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ರೀತಿಯಾಗಿ ಹೋಗ್ತಿದ್ದೆವು. ಹಾಗಾಗಿ ಒಂದೊಂದು ರಾಜ್ಯದವರ ಬೇಡಿಕೆ ಒಂದೊಂದು ರೀತಿಯಾಗಿರ್ತದೆ. ಈಗ ನಮ್ಮ ಮಲ್ಪೆ ಅಥವಾ ಕರ್ನಾಟಕ ರಾಜ್ಯದ ಬೇಡಿಕೆ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರ್ತದೆ. ಹಾಗೆ ಗೋವಾದವರದ್ದು, ಮಹಾರಾಷ್ಟ್ರದವರದ್ದು, ಗುಜರಾತ್ನವರದ್ದು, ಈ ಕಡೆ ಕೇರಳ, ತಮಿಳುನಾಡು, ಹಾಗೆ ಆಂಧ್ರ, ಒರಿಸ್ಸಾ, ಹಾಗೆ ಬೇರೆ ಬೇರೆ ರಾಜ್ಯದವರದ್ದು ಬೇರೆ ಬೇರೆ ಬೇಡಿಕೆಗಳಿರ್ತದೆ. ಅದನ್ನೆಲ್ಲ ಕೇಂದ್ರೀಕ ಮಾಡಿಕೊಂಡು ಇದು ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ಎಲ್ಲ ನಾವು ನಮ್ಮ ಎಲ್ಲ ಭಾರತ ದೇಶದ ಯಾವುದು ಕರಾವಳಿ ರಾಜ್ಯಗಳಿವೆ ಆ ರಾಜ್ಯದ ಎಲ್ಲ ಮೀನುಗಾರರು ಮುಖಂಡರೆಲ್ಲ ಒಟ್ಟಾಗಿ ಹೋದರೆ ನಾವು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ, ಅಂದರೆ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಮುಖಾಂತರ ಅವರಿಗೆ ಮನದಟ್ಟು ಮಾಡಿದ್ರಿಂದ ನಮ್ಮ ಕೇಂದ್ರದಲ್ಲಿ ಈಗ ನಮಗೆ ಆದ ಒಂದು ಸಚಿವಾಲಯವನ್ನು ಕೇಂದ್ರ ಸರ್ಕಾರ ನೀಡಿದೆ. ಈಗಾಗಲೇ ನೋಡ್ತಾ ಹೋದರೆ ಹಲವಾರು ಸಮಸ್ಯೆಗಳು ನಿಮ್ಮ ಒಂದು ಮೀನುಗಾರರ ಮುಂದಿದೆ, ಮೀನುಗಾರರ ಕುಟುಂಬಗಳ ಮುಂದಿದೆ. ಹಾಗೆ ನೋಡೋದಾದ್ರೆ ಏನೆಲ್ಲ ಒಂದು ಸಮಸ್ಯೆಗಳಿದೆ ಅಂತ? ಸಮಸ್ಯೆಗಳಂತ ಹೇಳಿದ್ರೆ ಅದನ್ನು ಅಷ್ಟು ಸುಲಭವಾಗಿ ಹೇಳುವಾಗಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ಬ ಮೀನುಗಾರ ಇವತ್ತು ಮೀನುಗಾರಿಕೆಗೆ ಹೋದ್ರೆ ನಮ್ಮ ಆಳ ಸಮುದ್ರ ಬೋಟ್ ಅಂತ ಹೇಳಿದೆ. ಆಳ ಸಮುದ್ರ ಬೋಟಲ್ಲಿ ನಾವು ಇವತ್ತು ಮೀನುಗಾರಿಕೆಗೆ ತೆರಳಿದ್ರೆ 8 ದಿನ 9 ದಿನ 10 ದಿನ ನೀರಿನ ಮಧ್ಯೆ ಸಮುದ್ರ ಮಧ್ಯದಲ್ಲಿ ನಾವು ಮೀನುಗಾರಿಕೆಯನ್ನು ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲಿ ತುಫಾನ್ ಬರ್ಬೋದು, ವಿಪರೀತ ಗಾಳಿ ಬರ್ಬೋದು, ಇಲ್ಲದಿದ್ರೆ ಯಾವುದೇ ಸಂದರ್ಭದಲ್ಲಿ ಯಾರಿಗೂ ಏನಾದರೂ ಅಸೌಖ್ಯದಿಂದ ಇರಬಹುದು. ಏನಾದರೂ ಇಲ್ಲಿಂದ ನಾವು ರತ್ನಗಿರಿ ಅಂದ್ರೆ ಮಹಾರಾಷ್ಟ್ರದ ರತ್ನಗಿರಿ, ಮಾಲ್ವಾಣಿ ಆ ಪ್ರದೇಶಕ್ಕೂ ಕೂಡ ಮೀನುಗಾರಿಕೆಗೆ ಹೋಗ್ತೇವೆ. ಆ ಸಂದರ್ಭದಲ್ಲಿ ಯಾರಿಗಾದರೂ ಒಂದು
ಏನಾದರೂ ಹೆಚ್ಚು ಕಡಿಮೆ ಆಯಿತು, ಒಂದು ಅಟ್ಯಾಕ್ ಆಯಿತು, ಇಲ್ಲದ್ರೆ ಏನಾದರೂ ವಾಂತಿ ಭೇದಿ ಆಯಿತು, ಇಲ್ಲದ್ರೆ ಏನೋ ಒಂದು ಸಮಸ್ಯೆ ಆದರೆ ಆ ಮೀನುಗಾರನನ್ನ ನಮಗೆ ಮಹಾರಾಷ್ಟ್ರದಲ್ಲಿ ನಮಗೆ ಹೋಗ್ಲಿಕ್ಕೆ, ಅಲ್ಲಿ ಬಂದರಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಗೋವಾದಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ನಾವು ಮಲ್ಪೆಗೆ ಇಲ್ಲಿ ನಮ್ಮ ಪ್ರದೇಶಕ್ಕೆ ಆ ಬೋಟನ್ನು ನಾವು ಯಾರಿಗಾದ್ರೂ ಸಮಸ್ಯೆ ಆದರೆ ಅವ್ರನ್ನ ಕರ್ಕೊಂಡು ಬಂತ ವ್ಯವಸ್ಥೆ ನಮ್ಮ ಮಲ್ಪೆಗೇನೆ ಕರ್ಕೊಂಡು ಬರಬೇಕಾಗ್ತದೆ. ಮಲ್ಪೆ ಕರ್ಕೊಂಡು ಬರುವುದರವರೆಗೆ ಅವರಿಗೆ ಏನಾದರೂ ಅಂದರೆ ನಮಗೆ ಈಗಾಗಲೇ ಗೊತ್ತಿದೆ, ನಮಗೆ ಕೃಷಿಕರು ನಮ್ಮಂಥವರಿಗೆ ಇಲ್ಲಿ ಮೇಲ್ಗಡೆ ಭೂಮಿಯ ಮೇಲಿದ್ದವರಿಗೆ ಏನಾದರೂ ಅಟ್ಯಾಕ್ ಆದರೆ ಆ ಸಂದರ್ಭದಲ್ಲಿ ನಾವು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಆದರೆ ಸಮುದ್ರ ಮಧ್ಯದಲ್ಲಿ ಅವರನ್ನು ಏನಾದರೂ ಸಮಸ್ಯೆ ಆದರೆ ಅವ್ರನ್ನ ಕರ್ಕೊಂಡು ಬರುವಾಗ ಮಧ್ಯದಲ್ಲಿ ಎಷ್ಟೋ ಸಾವನ್ನಪ್ಪಿದ ಘಟನೆಗಳು ಇವೆ. ಅದರಿಂದಾಗಿ ಇಷ್ಟು ಕಷ್ಟ, ಜೀವನ್ಮರಣ ಹೋರಾಟದಲ್ಲಿ ಸಮುದ್ರದ ಮಧ್ಯದಲ್ಲಿ ದುಡಿಯುವ ಮೀನುಗಾರನ ಕಷ್ಟವನ್ನು ಅದು ಯಾವ ರೀತಿಯಲ್ಲಿ ಹೇಳುವುದಂತೇಳಿ ನಮಗೆ ಗೊತ್ತಾಗುವುದಿಲ್ಲ ಸರ್. ಹಾಗಾದರೆ ಅದನ್ನೆಲ್ಲ ಪರಿಹರಿಸೋ ನಿಟ್ಟಿನಲ್ಲಿ ಅಂದರೆ ಈ ಒಂದು ಬೋಟ್ನಲ್ಲೇ ಒಂದು ಪ್ರಥಮ ಚಿಕಿತ್ಸೆಯನ್ನು ಮಾಡೋದಾಗಿರ್ಬೋದು, ಆ ಥರ ಒಂದು ಫಸ್ಟ್ ಏಡ್ ಆಗಿರ್ಬೋದು, ಈ ರೀತಿಯೆಲ್ಲ ಒಂದು ವ್ಯವಸ್ಥೆಗಳು ಬಹುಶಃ ಇನ್ನು ಆಗ್ಬೋದಾ ಅಂತ, ಅಂದರೆ ತಂತ್ರಜ್ಞಾನದ ಒಂದು ಬೆಳವಣಿಗೆಗಳು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದಾ ಅಂತ? ಈಗ ನಾವು ನಮ್ಮ ಬೋಟು ಮೀನುಗಾರಿಕೆ ಹೋಗುವಾಗ ನಮ್ಮ ಮೀನುಗಾರರು ಕೆಲವೊಂದು ಮೆಡಿಸಿನ್ ಅಥವಾ ಫಸ್ಟ್ ಏಡ್ ನೀವು ಹೇಳಿದ ಹಾಗೆ ಅದಕ್ಕೆ ಅಂದರೆ ಲಿಮಿಟ್ ಸ್ವಲ್ಪ, ಅದು ವಾಂತಿ ಭೇದಿ ಮಾತ್ರ ಇರ್ಬೋದು, ತಲೆನೋವು ಇರ್ಬೋದು, ಅಥವಾ ಬೇರೆ ವಿಧದ ನಾವು ಬೋಟಿನ ಮಾಲಕರು ಅದನ್ನು ಅವರಿಗೆ ಒದಗಿಸಿ ಅಂದರೆ ಮೆಡಿಕಲ್ ಮುಖಾಂತರ ನಾವು ತೆಗೆಸಿಕೊಡ್ತೇವೆ. ಇದು ಎಷ್ಟೇ ಸೀಮಿತ ಆಗಿರ್ತದೆ ಅಂದರೆ ಸ್ವಲ್ಪ ಇದಕ್ಕೆ ಅಂಥದ್ದು ಇವರು ಹೇಳಿದಾಗೆ ಏನಾದರೂ ದೊಡ್ಡ ಅವಘಡ, ಅವರು ಹೃದಯ ಇರ್ಬೋದು, ಕಾಯಿಲೆ ಇರ್ಬೋದು, ಅಥವಾ ಬೇರೆ ಏನಾದರೂ ಸಮಸ್ಯೆ. ಈಗ ಬೋಟ್ನಲ್ಲಿ ಕೆಲಸ ಮಾಡುವಾಗ ತುಂಬ ಹಾರ್ಡಲ್ಲಿ ಕೆಲಸ ಮಾಡ್ತೇವೆ, ಹಾರ್ಡ್ ವರ್ಕ್, ಮತ್ತು ಮೆಷಿನರಿನ ಮುಖಾಂತರ ನಾವು ಕೆಲಸ ಮಾಡೋದರಿಂದ ಏನಾದರೂ ಕೆಲವೆಲ್ಲ ಇನ್ಸಿಡೆನ್ಸ್ ಆದ ಘಟನೆ ಉಂಟು. ಕಾಲು ನಮ್ಮದು ವಿಂಚ್ ಅಂತ ಇರ್ತದೆ, ಅಕಸ್ಮಾತ್ ಅದಕ್ಕೆ ಕೈ ಕಾಲು ಬೀಳುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ಜೀವ ಕಳ್ಕೊಂಡವರು ಕೂಡ ಇದ್ದಾರೆ ಆ ವಿಂಚ್. ಆ ಥರ ಏನಾದರೂ ಅವರಿಗೆ ಕೈ ಕಾಲು ಅಥವಾ ಬೇರೆ ಎಲ್ಲಿಯಾದರೂ ದೇಹದ ಭಾಗಕ್ಕೆ ಏನಾದರೂ ದೊಡ್ಡ ಮಟ್ಟಿನ ಪೆಟ್ಟು ಏನಾದರೂ ಆದರೆ ಅಂಥ ಸಂದರ್ಭದಲ್ಲಿ ನಮಗೆ ಏನು ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಸಮುದ್ರದ ಮಧ್ಯೆ ಇರ್ತೇವೆ, ನಮಗೆ ಅವರನ್ನು ಹೇಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಂತ ಕೂಡ ನಮಗೆ ಅಷ್ಟು ನಮ್ಮ ಪರಿಸ್ಥಿತಿ ಮೀನುಗಾರಿಕೆಗೆ ಅಷ್ಟು ಕಷ್ಟವಾಗಿದೆ. ಮತ್ತು ಇನ್ನು ತಂತ್ರಜ್ಞಾನಗಳ ಬೆಳವಣಿಗೆ ಕೂಡ ಸಾಧ್ಯ ಆಗುತ್ತಾ ಅಂತ? ನೆಕ್ಸ್ಟ್ ಮೀನುಗಾರಿಕೆ ಇಲಾಖೆ ಪ್ರತ್ಯೇಕವಾಗಿ ಆದ ನಂತರ ಇನ್ನೂ ಹಲವಾರು ಅಂದರೆ ಸಂಪರ್ಕ ಸಾಧನಗಳಾಗಿರ್ಬೋದು ಅಥವಾ ತಂತ್ರಜ್ಞಾನಗಳಾಗಿರ್ಬೋದು ತುಂಬ ಅಡ್ವಾನ್ಸ್ಡ್ ಆಗುತ್ತಾ ಅಂತ? ಆಗೋ ನಿಟ್ಟಿನಲ್ಲಿ ಏನಾದರೂ ಸಂಶೋಧನೆ ನಡೆಯುತ್ತೆ? ಯಾಕಂದರೆ ಇದುವರೆಗೆ ನಮಗೆ ಬಜೆಟ್ ನಮ್ಮ ಆಯವ್ಯಯ ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ಸೀಮಿತ ಬಜೆಟ್ ಇರುವುದರಿಂದ, ಯಾಕಂದರೆ ಸಚಿವಾಲಯ ಇಲ್ಲದಿದ್ದರೆ ನಾವು ಕೃಷಿ ಇಲಾಖೆ ಅಧೀನದಲ್ಲಿರುವುದರಿಂದ ನಮಗೆ ನಮ್ಮ ಬೇಡಿಕೆಗೆ ಬೇಕಾದಷ್ಟು ಅಲ್ಲಿ ಅನುದಾನ ಕೂಡ ಸಿಗ್ತಿರಲಿಲ್ಲ. ಹಾಗಾಗಿ ಈಗ ಒಂದು ಸಚಿವಾಲಯ ಬೇರೆ ಸಚಿವಾಲಯ ಆಗಿದ್ದರಿಂದ ನಮಗೆ ಏನೆಲ್ಲ ಇಕ್ವಿಪ್ಮೆಂಟ್, ಅದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರ್ಬೋದು, ಬೇರೆ ಬೇರೆ ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಬರ್ತಾ ಇರ್ತದೆ, ಅದನ್ನೆಲ್ಲ ನಮ್ಮ ಬೋಟ್ನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಹಾಯ ಆಗ್ಬೋದು. ಇನ್ನು ಹಾಗಾದರೆ ಅದೇ ರೀತಿಯಲ್ಲಿ ನೋಡ್ತಾ ಹೋದರೆ ಈಗ ವೀಕ್ಷಕರ ನೀವೇ ನೋಡ್ತಾ ಇರೋ ಹಾಗೆ ಒಂದು ಮೀನುಗಾರಿಕೆಗೆ ಸಂಕಷ್ಟದ ವಿಚಾರವಾಗಿ ಅದೇ ರೀತಿಯಲ್ಲಿ ಈಗಾಗಲೇ ಪ್ರತ್ಯೇಕವಾದಂಥ ಒಂದು ಸಚಿವಾಲಯಗಳನ್ನು ಕೂಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೊಸ ಹೆಜ್ಜೆಯನ್ನು ಇಟ್ಟಿದೆ. ಇದು ಮೀನುಗಾರಿಕೆಯ ಒಂದು ಜೀವನದಲ್ಲಿ ಅವರ ಒಂದು ಕುಟುಂಬದ ನಿರ್ವಹಣೆಯಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದನ್ನು ನಾನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಮೀನುಗಾರರ ವಿಚಾರವಾಗಿ ಅದೇ ರೀತಿಯಲ್ಲಿ ಪ್ರತ್ಯೇಕ ಸಚಿವಾಲಯದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಇನ್ನು ಅದೇ ರೀತಿಯಲ್ಲಿ ನೋಡೋದಾದರೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ಅಂದರೆ ಮೀನುಗಾರಿಕೆಗೆ ಪ್ರತ್ಯೇಕವಾದಂಥ ಒಂದು ಸಚಿವಾಲಯವನ್ನು ಮಾಡಿರೋದ್ರಿಂದಾಗಿ, ಒಂದು ಇಲಾಖೆಯನ್ನು ಮಾಡಿರೋದ್ರಿಂದಾಗಿ ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ಬೋದು ಅಂತಕ್ಕಂಥ ವಿಚಾರವಾಗಿ ಕೂಡ ನಿಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಈಗಾಗಲೇ ಸತೀಶ್ ಕುಂದರ್ ಅವರೇ, ಈ ಒಂದು ಡೀಸೆಲ್ಗೆ ಸಬ್ಸಿಡಿ ಅಂತ ನೀಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇದೆ. ಆದರೆ ಅಲ್ಲಿ ಅಕೌಂಟಿಗೆ, ಖಾತೆಗೆ ಹಣವನ್ನು ಜಮಾ ಮಾಡುವಂಥ ಒಂದು ವಿಚಾರವಾಗಿ ಸ್ವಲ್ಪ ಒಂಥರ ಸಮಸ್ಯೆಗಳು, ಗೊಂದಲಗಳು ಎಲ್ಲ ಆಗಿದೆ ಅಂತ. ನೀವು ಡೈರೆಕ್ಟಾಗಿ ವ್ಯಕ್ತಿಗಳಿಗೆ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಮೀನುಗಾರರಿಗೆ ಕೊಡಬೇಕು ಅಂತ. ಆದರೆ ಅವರು ಇಲ್ಲ, ನಾವು ಅಕೌಂಟಿಗೆ ಹಾಕ್ತೇವೆ, ಇದರಿಂದ ಫಲಾನುಭವಿಗಳಿಗೆ ಸಿಗಬೇಕಾದಂಥ ಒಂದು ಹಣ ಡೈರೆಕ್ಟಾಗಿ ಖಾತೆಗೆ ಹೋಗಿ ಬೀಳೋದ್ರಿಂದಾಗಿ ಫಲಾನುಭವಿಗಳಿಗೆ ಯಾರಿದೆಯೋ ಅವರಿಗೆ ಮಾತ್ರ ಸಿಗುತ್ತೆ, ಇದರಿಂದ ಯಾವುದೇ ಗೊಂದಲಗಳಿಲ್ಲ ಅಂತಕ್ಕಂಥ ವಿಚಾರವಾಗಿ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಗೊಂದಲಗಳೇನು ಅಂತ? ಗೊಂದಲ ಏನಿಲ್ಲ. ಯಾಕೆಂತ ಹೇಳಿದ್ರೆ, ಮುಂಚೆ ನಮಗೆ ಡೆಲಿವರಿ ಪಾಯಿಂಟಲ್ಲಿ ನಾವು ಏನು ಡೀಸೆಲ್ ಹಾಕ್ತೇವ ಬೋಟಿಗೆ, ನಾವು ಎಷ್ಟು ಡೀಸೆಲ್ ಹಾಕ್ತೇವ ಅಷ್ಟಕ್ಕೆ ನಮಗೆ ಅದೇ ಸಂದರ್ಭದಲ್ಲಿ ನಮಗೆ ಈ ಕರರಹಿತ ಡೀಸೆಲ್ ವಿದೌಟ್ ಟ್ಯಾಕ್ಸಲ್ಲಿ ಆಗಲೇ ನಮಗೆ ಅದನ್ನು ಲೆಸ್ ಮಾಡಿ ನಾವು ಉಳಿದ ಹಣವನ್ನು ಅಲ್ಲಿ ಇದು ಮಾಡಲಿಕ್ಕೆ, ಪೇಮೆಂಟ್ ಮಾಡಲಿಕ್ಕಿತ್ತು ನಮಗೆ. ಹಾಗೆ ಮಾಡಿದರೆ ನಮಗೆ ಮೀನುಗಾರಿಕೆಯಲ್ಲಿ ಲಾಸ್ ಆದರೂ ಕೂಡ, ಕೆಲವು ಸಂದರ್ಭದಲ್ಲಿ ಮೀನುಗಾರಿಕೆ ಕಡಿಮೆ ಇದ್ದರೂ ಕೂಡ ನಾವು ಬೋಟನ್ನು ಇದಕ್ಕೆ ಮೀನುಗಾರಿಕೆ ಕಳಿಸಲಿಕ್ಕೆ, ಅಂದರೆ ಇಲ್ಲಿ ಡೀಸೆಲ್ಗೆ ಸ್ವಲ್ಪ ಕನ್ಸೆಷನ್ ಆಗಲೇ ಸಿಗ್ತದಲ್ಲ, ಅದರಿಂದಾಗಿ ಮೀನುಗಾರಿಕೆಗೆ ವರ್ಷದ ಪ್ರತಿ ಸಲವೂ ನಮಗೆ ಮೀನು ಕಳಿಸಲಿಕ್ಕೆ ಆಗ್ತಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವು ಡೀಸೆಲ್ ಹಾಕುವಾಗ ಪೂರ್ತಿ ಹಣ ತುಂಬಿಸಬೇಕು. ಪೂರ್ತಿ ಹಣ ತುಂಬಿಸಲಿಕ್ಕೆ ಇರುವುದರಿಂದಾಗಿ ನಮಗೆ ಅಲ್ಲಿ ಮೀನುಗಾರಿಕೆಯಲ್ಲಿ ಸ್ವಲ್ಪ ನಷ್ಟದ ಸಂದರ್ಭದಲ್ಲಿ ಮೀನುಗಾರಿಕೆ ಬೋಟನ್ನು ಕಳಿಸ್ಲಿಕ್ಕೇನೆ ಆಗೋದಿಲ್ಲ. ಅಂದ್ರೆ ಲಾಸಿನ ಸಂದರ್ಭದಲ್ಲಿ ಮೀನುಗಾರಿಕೆ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಹೋದ ಸೀಸನ್ ಅಲ್ಲಿ ಕೂಡ ಹಾಗೆ ನಾವು ಬೋಟನ್ನ ನಿರಂತರವಾಗಿ ಮೀನುಗಾರಿಕೆ ಕಳಿಸ್ಲಿಕ್ಕೆ ಆಗಲಿಲ್ಲ ನಮಗೆ. ಅದಕ್ಕಿಂತ ಮುಂಚೆ ನಮಗೆ ಡೆಲಿವರಿ ಪಾಯಿಂಟ್ ಅಲ್ಲಿ ನಮಗೆ ಆ ಸಬ್ಸಿಡಿ ಏನದು ಕರರಹಿತ ಡೀಸೆಲ್ ಅನ್ನ ಕೊಡ್ತಾ ಇದ್ರೆ, ಆ ಸಂದರ್ಭದಲ್ಲಿ ನಾವು ಬೋಟನ್ನು ನಿಲ್ಲಿಸಲಿಲ್ಲ. ಬೋಟ್ ನಿಲ್ಲಿಸದಿದ್ದಾಗ ಮೀನುಗಾರಿಕೆ ಒಳ್ಳೆ ರೀತಿಯ ಮೀನುಗಾರಿಕೆ ಆಗ್ತದೆ. ಮೀನುಗಾರಿಕೆ ಆದದರಿಂದಾಗಿ ಆ ಮೀನು ನಮ್ಮ ಬೇರೆ ಕಡೆಗೆ ರಫ್ತಾಗುವುದರ ಮುಖಾಂತರ ನಮ್ಮ ರಾಜ್ಯಕ್ಕೂ ಕೇಂದ್ರಕ್ಕೂ ಅದರಲ್ಲಿ ಬರುವಂತಹ ಅದನ್ನ ಲೆಕ್ಕಾಚಾರ ಸರ್ಕಾರಗಳು ಹಾಕ್ತಾ ಇಲ್ಲ. ಅದರಲ್ಲಿ ಕೂಡ ತುಂಬ ನಮ್ಮ ರಾಜ್ಯಕ್ಕಾಗಲಿ ಕೇಂದ್ರಕ್ಕಾಗಲಿ ಅದರ ರಫ್ತಿನ ಮುಖಾಂತರ ಹಣ ಬರ್ತದೆ. ಅದನ್ನೆಲ್ಲ ಲೆಕ್ಕಾಚಾರ ಹಾಕದೆ ನಮ್ಮನ್ನ ನೇರವಾಗಿ ನಮ್ಮ ಅಕೌಂಟ್ಗೆ ಹಣ ಹಾಕುವುದರನ್ನು ಈಗಿನ ಮುಂಚಿನ ಸರ್ಕಾರ ಮಾಡಿತ್ತು. ಅದು ಕೂಡ ರೆಗ್ಯುಲರ್ ಆಗಿ ಬೀಳ್ತಾ ಇಲ್ಲ. ಈಗಾಗಲೇ ನವೆಂಬರ್, ಡಿಸೆಂಬರ್, ಜನವರಿ ಅದು ಬಾಕಿ ಇದೆ. ಅದು ಬರ್ಬಹುದು. ಆದ್ರೆ ಯಾಕೆ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಸರಿ ಸಬ್ಸಿಡಿಯನ್ನ ಕೊಡ್ತೇವೆ ಅಂತ ಹೇಳಿದ್ಮೇಲೆ ಸರಿಯಾದ ರೀತಿಯಲ್ಲಿ ಕೊಡಬೇಕು, ಒಂದು ಕ್ರಮದ ರೀತಿಯಲ್ಲಿ ಕೊಡಬೇಕು. ಯಾಕೆ ಹಾಗಾದ್ರೆ 3 ತಿಂಗಳು 2 ತಿಂಗಳು ಡ್ಯೂ ಆಗ್ತಾ ಇದೆ ಅಂತ? ನಾವು ಅವರು ಡೆಲಿವರಿ ಪಾಯಿಂಟ್ ಅಲ್ಲಿ ಕೊಡ್ತಾ ಇದ್ದದನ್ನ ನಿಲ್ಲಿಸಿ ಅಕೌಂಟ್ಗೆ ಹಾಕ್ತೇವೆ ಅನ್ನುವಂತಹ ಒಂದು ನಮ್ಮ ಸರ್ಕಾರದಲ್ಲಿ ನಮಗೆ ಮಾತು ಬಂದಾಗ ನಾವು ವಿರೋಧ ಮಾಡಿದಾಗ ನಮಗೆ ಸರ್ಕಾರದಿಂದ ನಿಮಗೆ ತಿಂಗಳು ಅಂದ್ರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮಗೆ ನಿಮ್ಮ ಅಕೌಂಟ್ಗೆ ಬೀಳ್ತದೆ. ಅದಲ್ಲದೆ ಸ್ಟಾರ್ಟಿಂಗ್ ಅಲ್ಲಿ ಡೀಸೆಲ್ ಹಾಕದೇನೆ ಅಡ್ವಾನ್ಸ್ ಆಗಿ ನಮ್ಮ ಅಕೌಂಟಿಗೆ ಒಂದಿಷ್ಟು ಹಣ ಅಂತೇಳಿ ಹಾಕಲಾಯಿತು. ಆ ನಂತರ ತಿಂಗಳು ಹಾಕ್ಲಿಕ್ಕೆ ಡೀಸೆಲ್ ಹಾಕಿ ಈ ತಿಂಗಳು ಹಾಕಿದ್ರೆ ಬರೋ ತಿಂಗಳು ಬರ್ತಾ ಇತ್ತು. ಆ ನಂತರ ಈಗ ಅದೇ 3 ತಿಂಗಳದ್ದು ಕೂಡ ಈಗ ಬಾಕಿ ಇರುವಂತಹ ಪರಿಸ್ಥಿತಿ. ಮೀನುಗಾರನಿಗೆ ಒಂದು ಕಡೆಯಲ್ಲಿ ಈ ತುಫಾನ್ ಚಂಡಮಾರುತ ಆದ್ರೆ, ಒಂದು ಕಡೆಯಲ್ಲಿ ನಮ್ಮ ಸುವರ್ಣ ತ್ರಿಭುಜ ಬೋಟು ನಾಪತ್ತೆ ಆದರಿಂದಾಗಿ ಮೀನುಗಾರಿಕೆಗೆ ಹೋಗ್ಲಿಕ್ಕೆ ಒಂದು 22 ದಿನದಲ್ಲಿ ಮೀನುಗಾರಿಕೆಗೆ ಹೋಗ್ಲಿಲ್ಲ. ಇಂಥ ಕೆಲವು ಸಮಸ್ಯೆಗಳು ನಮಗೆ ಬರ್ತದೆ. ಅದಲ್ಲದೆ ಡೀಸೆಲ್ಗೆ ಹೋದ ವರ್ಷ ಸೆಪ್ಟೆಂಬರ್ ನಮಗೆ 55 ರೂಪಾಯಿ ಡೀಸೆಲ್ಗೆ ಇತ್ತು ಫರ್ ಲೀಟರಿಗೆ. ಈ ಸಲ ಅದು 74 ರೂಪಾಯಿವರೆಗೆ ಒಮ್ಮೆ ಹೋಯ್ತು. ಆನಂತರ ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಕೂಡ ಡೀಸೆಲ್ನ ಅಂದ್ರೆ ನಮಗೆ ತುಂಬಾ ಹಣ ಎಷ್ಟು ನಮಗೆ ಸಂಪಾದನೆ ಆದದ್ದು ಕೆಲವು ಸಲ ಏನ್ ಮಾಡಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಡೀಸೆಲ್ನ ಹಣ ನಾವು ಮೀನುಗಾರಿಕೆ ಮಾಡಿದ್ರಲ್ಲಿ ಸಿಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಸಿಗ್ತದೆ, ಕೆಲವು ಸಂದರ್ಭದಲ್ಲಿ ಸಿಗುವುದಿಲ್ಲ. ಇದು ಸ್ವಯಂ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡುದು ಮೀನುಗಾರರು. ಎಷ್ಟು ಡಬಲ್ ಗ್ರಾಜುಯೇಟ್ ಆದವರು ಕೂಡ ನಮ್ಮ ಬೋಟಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಲ್ಲಿ ನಾವು ನಾವೇ ಒಂದು ಕೆಲಸವನ್ನು ಸೃಷ್ಟಿ ಮಾಡಿ ನಾವು ಮೀನುಗಾರಿಕೆ ಮಾಡೋದರಿಂದಾಗಿ ಸರ್ಕಾರ ನಮ್ಮ ಏನು ಕೆಲಸ ಮಾಡ್ತೇವ ಅದಲ್ಲದೆ ಕೂಡ ಜೀವನ್ಮರಣ ಹೋರಾಟದಲ್ಲಿ ಸಮುದ್ರ ಮಧ್ಯದಲ್ಲಿ ಹೋರಾಡುವ ಮೀನುಗಾರನಿಗೆ ಕೊಡುವಂತ ಡೀಸೆಲ್ ಸಬ್ಸಿಡಿ ಆಗಲಿ, ಇದೆ ಕೇಂದ್ರ ಸರ್ಕಾರ ಆಗ್ಲಿ, ನಾವು ಏನು ಹೇಳ್ತೀವಿ ರೋಡ್ ಸೆಸ್ ಅಂತ ಹೇಳಿದೇವ ಅದಾಗ್ಲಿ, ಅದು ನೇರವಾಗಿ ನಮಗೆ ಪ್ರತಿ ತಿಂಗಳು ನಮಗೆ ಕೊಡುವಂತಾಗಬೇಕು. ಆದರೆ ಮಾತ್ರ ಮೀನುಗಾರನ ಬದುಕು ಒಂದು ರೀತಿಯಲ್ಲಿ ನಡೀಬಹುದು. ಇಲ್ಲದಿದ್ದರೆ ಮೀನುಗಾರ
1,80,00,000 ಬೋಟ್ ಮಾಡಿ ಆ ಸಾಲದ ಹೊರೆಯಲ್ಲಿ ಎಷ್ಟೋ ಜನ ಮೀನುಗಾರಿಕೆಯನ್ನು ಬಿಟ್ಟು ಮನೆಯಲ್ಲಿ ಕೂತದ್ದು ಇದೆ, ಸಾಲ ಕಟ್ಟಲಿಕ್ಕಾಗದೆ. ಆ ರೀತಿಯ ಪರಿಸ್ಥಿತಿಯಲ್ಲಿ ಮೀನುಗಾರ ಇದ್ದಾನೆ. ಖಂಡಿತವಾಗಿಯೂ ನಮಗೆ ಇನ್ನು ಬರುವ ದಿನಗಳಲ್ಲಿ ರಾಜ್ಯ ಆಗಲಿ ಕೇಂದ್ರ ಆಗಲಿ ಮೀನುಗಾರನ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಆ ಡೀಸೆಲ್ ಸಬ್ಸಿಡಿಯನ್ನು ಅಂದರೆ ನಾವೀಗ ಕೇಳೋದು ನಮ್ಮ ಬೇಡಿಕೆ ಇಷ್ಟೇ, ನಮಗೆ ಡೆಲಿವರಿ ಪಾಯಿಂಟಲ್ಲೇ ಕೊಟ್ಟಿದ್ರೆ ಒಳ್ಳೆಯದು, ಕೊಡಬೇಕು ಅನ್ನುವಂತಹ ನಮ್ಮದು ಬೇಡಿಕೆ ಇದೆ. ಅದಲ್ಲದೆ ಅದು ಆಗದಿದ್ದರೆ ಕೂಡ ಪ್ರತಿ ತಿಂಗಳು ನಮ್ಮ ಅಕೌಂಟಿಗೆ ಬೀಳುವಂತ ಆಗಬೇಕನ್ನೋ ನಮ್ಮ ಬೇಡಿಕೆ ಇದೆ ಸರ್. ಮತ್ತೆ ಇನ್ನೊಂದು ಹೇಳಿದ್ರಿ, ನೀವು ಸುವರ್ಣ ತ್ರಿಭುಜದ ವಿಚಾರವಾಗಿ ನೀವು ಮಾತಾಡಿದ್ರಿ. ಹಾಗಾದರೆ ನೋಡ್ತಾ ಹೋದರೆ ಹಲವಾರು ದಿನಗಳಾಯಿತು ಸುವರ್ಣ ತ್ರಿಭುಜ ಬೋಟ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಇದೇ ವಿಚಾರವಾಗಿ ಕಾರ್ಯಾಚರಣೆಗಳು ಕೂಡ ಆಗ್ತಾ ಇದೆ. ಸಮುದ್ರದಲ್ಲಿ ಎಲ್ಲ ಹೆಲಿಕಾಪ್ಟರ್ಗಳನ್ನೆಲ್ಲ ತಂದು ಕಾರ್ಯಾಚರಣೆಯನ್ನು ಎಲ್ಲ ಮಾಡ್ತಾ ಇದ್ದಾರೆ. ಹಾಗಾದರೆ ಪರಿಸ್ಥಿತಿಗಳಿಗೆ ಏನಾಗಿದೆ ಸರ್? ಅಂದರೆ ಹುಡುಕಾಟದ ವಿಚಾರದಲ್ಲಿ ಏನೆಲ್ಲ ಒಂದು ವಿಷಯಗಳಾಗಿದೆ ಅಂತ, ಯಾವ ರೀತಿ ಕಾರ್ಯಾಚರಣೆಗಳಲ್ಲಾಗಿದೆ ಅಂತ? ಪ್ರಾರಂಭದಲ್ಲಿ ನಾವು ನಮ್ಮ ಡಿಸೆಂಬರ್ 13 ತಾರೀಕಿಗೆ ಮೀನುಗಾರಿಕೆ ಹೋದಂತಹ ಸುವರ್ಣ ತ್ರಿಭುಜ ಬೋಟು 15 ತಾರೀಕಿನ ನಂತರ ಅವರ ಗ್ರೂಪ್, ಅಂದರೆ ನಾವು ಒಂದೇ ಬೋಟ್ ಮೀನುಗಾರಿಕೆ ಹೋಗುದಿಲ್ಲ. ಒಂದು ದಿನ ಹೋಗುದಾದ್ರೆ ಒಂದೇ ಬೋಟ್ ಹೋಗುದಿಲ್ಲ, ಒಂದು 10 ಬೋಟು 15 ಬೋಟು ಗ್ರೂಪ್ ಆಗಿ ಹೋಗುವಂಥದ್ದು. ಆ 15 ತಾರೀಕಿಗೆ ಆ ಬೋಟು ಮತ್ತೆ ಆ ಪಕ್ಕ ಅವರ ಗ್ರೂಪಿನ ಬೋಟ್ನವರಿಗೆ ಸಂಪರ್ಕ ಕಳೆದು ಹೋಗ್ತದೆ. ಕಳೆದು ಹೋದಾಗ ಆ ಬೋಟ್ನವರು ಯಾರು ಅವರ ಗ್ರೂಪಿನ ಬೋಟ್ನವರು ಆ ಬೋಟನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಹುಡುಕಿ ಅವರಿಗೆ ಅವರ ಡೀಸೆಲ್ ಖಾಲಿ ಆಗ್ತಾ ಬರುವಾಗ, ಹುಡುಕಿದ ನಂತರ ಡೀಸೆಲ್ ಖಾಲಿ ಆಗ್ತಾ ಬರುವಾಗ ನಮ್ಮ ಇಲ್ಲಿ ಇಲಾಖೆಗೆ ಮತ್ತು ನಮ್ಮ ಮೀನುಗಾರ ಸಂಘಕ್ಕೆ ತಿಳಿಸ್ತಾರೆ. ತಿಳಿಸಿದ ನಂತರ ನಾವು ಅದನ್ನ ಪೊಲೀಸ್ ಇಲಾಖೆ ಮತ್ತು ನಮ್ಮ ಯಾರು ಅದಕ್ಕೆ ಮಂತ್ರಿಗಳ ಮುಖಾಂತರ ನಮ್ಮ ಶಾಸಕರು ಮತ್ತೆ ಉಸ್ತುವಾರಿ ಸಚಿವರು ಮತ್ತೆ ನಮ್ಮ ಮಂತ್ರಿಗಳು, ನಮ್ಮ ಎಂ ಬಿ ಪಾಟೀಲ್ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ನಿರ್ಮಲಾ ಸೀತಾರಾಮನ್ ಅವರು, ರಕ್ಷಣಾ ಮಂತ್ರಿಯಾದ ನಿರ್ಮಲಾ ಸೀತಾರಾಮನ್ ಅವರಿಗೆ, ಸದಾನಂದ ಗೌಡ್ರವರಿಗೆ, ಪ್ರಧಾನ ಮಂತ್ರಿಯವರಿಗೆ ಕೂಡ ನಾವು ಇದರ ಕಾರ್ಯಾಚರಣೆ ಆದಷ್ಟು ಬೇಗ ಆಗಬೇಕು. ನಮ್ಮದೊಂದು ಬೋಟು ಕಾಣೆಯಾಗಿದೆ, 7 ಜನ ನಾಪತ್ತೆಯಾಗಿದ್ದಾರೆ, ಆದಷ್ಟು ಬೇಗ ಅವರನ್ನು ಹುಡುಕಿ ಕೊಡಬೇಕು, ನಮ್ಮ ಬೋಟನ್ನು ಪತ್ತೆ ಮಾಡಿ ಕೊಡಬೇಕು ಅನ್ನುವಂಥ ಬೇಡಿಕೆಗಳನ್ನು ನಾವು ಎಲ್ಲ ಕಡೆಗಳಲ್ಲಿ ಕೂಡ ಮಾಡಿದ್ದೇವೆ. ಹಾಗೆ ನಮಗೆ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಅದರ ಹುಡುಕಾಟವನ್ನು ಪ್ರಾರಂಭ ಮಾಡಿತ್ತು. ಹೆಲಿಕಾಪ್ಟರ್ನ ಮುಖಾಂತರ ಆಗಲಿ, ನೇವಿಯ ಬೋಟಿನ ಮುಖಾಂತರ ಆಗಲಿ, ಕೋಸ್ಟಲ್ ಗಾರ್ಡ್, ಕರಾವಳಿ ಕಾವಲು ಪಡೆ ಮತ್ತು ಸಿವಿಲ್ ಪೊಲೀಸ್ನ ಮುಖಾಂತರ ಕೂಡ ಆಗಲಿ, ಎಲ್ಲ ಕಡೆಗಳಲ್ಲೂ ವಿಶೇಷ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ನಾವು ಈ ಸಂದರ್ಭದಲ್ಲಿ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮಾಡಿದ್ದಾರೆ. ನಾವು ಕೂಡ ಮೀನುಗಾರರು ಕೂಡ ಸಿವಿಲ್ ಪೊಲೀಸ್ನವರೊಟ್ಟಿಗೆ ಸೇರಿಕೊಂಡು ಮಾಲ್ವಾಣಿ, ರತ್ನಗಿರಿ, ಅದಲ್ಲದೆ ಗೋವಾ, ಅಂದರೆ ಈ ಪ್ರದೇಶಗಳಲ್ಲಿ ಕೂಡ ನದಿ ಭಾಗದಲ್ಲಿ ಕೂಡ ಎಲ್ಲಿಯಾದರೂ ನಮ್ಮ ಬೋಟನ್ನು ಹಿಡ್ಕೊಂಡು ಒಳಗೆ ಏನಾದರೂ ತಗೊಂಡು ಹೋಗಿ ಇಟ್ಟಿದ್ದಾರಾ, ಜನರನ್ನು ಬಂಧನದಲ್ಲಿ ಇಟ್ಟಿದ್ದಾರಾ, ಹೀಗೆ ಇರ್ಬೋದು ಅಂತೇಳಿ ಆ ಯೋಚನೆ ಮಾಡಿ ಆ ರೂಪದಲ್ಲಿ ಕೂಡ ನಾವು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಎಲ್ಲ ರೀತಿಯ ಪ್ರಯತ್ನ ಮುಕ್ತಾಯ ಆದ ನಂತರ ನಾವು ದೇವರ ಮೊರೆ ಹೋಗಬೇಕಾಯ್ತು. ಎಲ್ಲ ನಮ್ಮ ದೇವರುಗಳನ್ನು ನಾವು ಪೂಜೆ ಪುರಸ್ಗಳನ್ನು ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಈಗ ಕೂಡ ನಮಗೆ ಯಾವುದೇ ರೀತಿಯಲ್ಲಿ ಕರೆಕ್ಟಾಗಿ ನಮ್ಮ ಸುವರ್ಣ ತ್ರಿಭುಜ ಬೋಟ್ ಏನಾಗಿದೆ ಅಂತೇಳಿ ಇಷ್ಟರವರೆಗೂ ಪತ್ತೆ ಆಗಲಿಲ್ಲ. ಮನೆಯವರಿಂದ ಪ್ರತಿದಿನ ನನಗೆ ಬೆಳಿಗ್ಗೆ 7 ಗಂಟೆಯಿಂದ ಫೋನ್ ಶುರುವಾಗ್ತದೆ. ಅವರ ಆತಂಕ, ಅವರ ನೋವು, ಅವರು ದಿನನಿತ್ಯ ಮನೆಯಲ್ಲಿ ಆಹಾರ ತಯಾರಿಸುವುದು ಕೂಡ ಇಲ್ಲ ಅಂತ ಹೇಳುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋವಿನಿಂದ ಅವನೊಟ್ಟಿಗೆ ನಾವು ಕೂಡ ಹೋಗುವ ಅನ್ನುವಂತಹ ಮಾತು ಆ ಮನೆಯಿಂದ ಕೇಳಿ ಬರ್ತಾ ಇದೆ ಸರ್. ಹಾಗಾದರೆ ಇಷ್ಟೆಲ್ಲ ಆಗ್ತಾ ಇದೆ, ನೀವು ದೈವದ ಮೊರೆಗಳನ್ನು ಕೂಡ ಹೋಗಿದ್ದೀರಿ, ಅಂಥ ಸಂದರ್ಭದಲ್ಲಿ ಬೇರೆ ಒಂದು ರಾಜ್ಯಗಳಲ್ಲಿ ಬಂಧಿಸಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ದೈವ ಹೇಳಿತ್ತು. ಹಾಗಾದರೆ ಏನಾಗಿದೆ ಅಂತ, ಆ ಕುರಿತಾಗಿ ಏನಾದರೂ ಒಂದು ಪ್ರಕ್ರಿಯೆಗಳಾಗಿದೆಯಾ ಅಂತ, ನಿಜವಾ ಅಂತ? ಅದು ಅದೇ ನಿಜ ಆಗಿದ್ರೆ ನಮ್ಮ ಈಗ ಯೋಚನೆ ಮಾಡ್ತಾ ಇದ್ದೇವೆ. ಸ್ಟಾರ್ಟಿಂಗಲ್ಲಿ ನಾವು ಪ್ರಾರಂಭದಲ್ಲಿ ನಮಗೆ ಹಾಗೇನೋ ಇರಬಹುದು ಅನ್ನುವಂತಹ ಒಂದು ಯೋಚನೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಅದನ್ನು ಯಾಕೆ ನಾವು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಬೋಟ್ ಮಹಾರಾಷ್ಟ್ರಕ್ಕೆ ಮೀನುಗಾರಿಕೆ ಹೋದರೆ ಅಲ್ಲಿ ಅವರು ನಮ್ಮ ಬೋಟನ್ನು ಒಳಗೆ ತಗೊಂಡು ಹೋದದ್ದುಂಟು. ಒಳಗೆ ತಗೊಂಡು ಹೋಗಿ ಮೀನುಗಳನ್ನು ಲೂಟಿ ಮಾಡಿದ್ದು ಉಂಟು. ಇಲ್ಲದ್ರೆ ಅದರಲ್ಲಿ ಎಷ್ಟು ಹಣದ ಮೀನಿದೆ ಅದರ 5 ಪಟ್ಟು ದಂಡ ಹಾಕಿದ್ದು ಉಂಟು. ನಮ್ಮ GPS ಫಿಶ್ ಫೈಂಡರ್ ತೆಗೆದದ್ದು ಉಂಟು. ಈ ರೀತಿಯ ಒಂದು ನಡೀತಾ ಇತ್ತು ಘಟನೆಗಳು. ಅದರಿಂದಾಗಿ ನಮಗೆ ಜಾಸ್ತಿಯಾಗಿ 100ರಲ್ಲಿ 99% ಪ್ರಾರಂಭದಲ್ಲಿ ನಮ್ಮ ಬೋಟನ್ನು ಖಂಡಿತವಾಗಿ ಆ ಮಹಾರಾಷ್ಟ್ರದ ಮಾಲ್ವಾಣಿ ಅಂತ ಪ್ರದೇಶದಲ್ಲಿ ಬೋಟನ್ನು ಒಳಗೆ ಕೊಂಡೋಗಿ ಅವರು ಜನರನ್ನು ಬಂಧನದಲ್ಲಿ ಇಟ್ಟಿರಬಹುದು ಅಂತೇಳಿ ನಮಗೆ ಆ ರೀತಿಯ ಒಂದು ಯೋಚನೆ ಮಾಡಿದ್ದೆವು ನಾವು. ಅದಕ್ಕೋಸ್ಕರ ಪೂರ್ತಿ ನದಿ ಭಾಗದಲ್ಲಿ ಕೂಡ ಎಲ್ಲ ನದಿಗಳಲ್ಲಿಯೂ ಕೂಡ ನಾವು ದೋಣಿಯ ಮುಖಾಂತರ
ಪೊಲೀಸ್ ಇಲಾಖೆ ಮತ್ತು ನಮ್ಮವರು ಮೀನುಗಾರರು ಸೇರಿಕೊಂಡು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ನನ್ನ ಲೆಕ್ಕದಲ್ಲಿ ಒಂದು 7-8 ಟೀಮ್ ಮಾಡಿ ಆ ಮುಖಾಂತರ 1 ತಿಂಗಳಿನಿಂದ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೆವು. ಯಾವುದೇ ಫಲಕಾರಿ ಆಗಲಿಲ್ಲ. ಅದರ ನಂತರ ಈಗ ಸಮುದ್ರದಲ್ಲಿ ಕೂಡ ಹೆಲಿಕಾಪ್ಟರ್ ನೇವಿ ಎಲ್ಲ ಹುಡುಕಿ ಆಗಿದೆ. ಈಗ ಒಂದು ನಮ್ಮ ಅಲ್ಲಿ ಮಾಲ್ವಾಣಿ ಪ್ರದೇಶದಲ್ಲಿ 60 ಮೀಟರ್ನಲ್ಲಿ ಒಂದು ಬೋಟನ್ನು ಪತ್ತೆ ಹಚ್ಚಿದ್ದಾರೆ. ನೇವಲ್ನ ಒಂದು ಬೋಟ್ ಅಡಿಯಲ್ಲಿ ಇದೆ, ನೀರಿನ ಅಡಿಯಲ್ಲಿ ಇದೆ ಅಂತೇಳಿ ಒಂದು ಪತ್ತೆ ಹಚ್ಚಿದ್ದಾರೆ. ಅದು ಯಾವ ಬೋಟು, ನಮ್ಮ ಸುವರ್ಣ ತ್ರಿಭುಜ ಬೋಟ ಅಲ್ಲ, ತುಫಾನ್ನ ಸಂದರ್ಭದಲ್ಲಿ ಬೇರೆ ಯಾವುದಾದ್ರೂ ಬೋಟ್ ಮುಳುಗಿದ ಅಂತೇಳಿ ನಮಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಇಷ್ಟರವರೆಗೆ. ಅದನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ ಮೀನುಗಾರರಿಗೆ, ಆ 7 ಮನೆಗಳಿಗೆ ಮತ್ತು ನಮ್ಮ ಮೀನುಗಾರರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಸರ್ಕಾರ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡು ಆದಷ್ಟು ಬೇಗ, ಅಂದರೆ ಇನ್ನು ನಮ್ಮಲ್ಲಿ ಅದು ತಾಳ್ಮೆ ಇದಾಗಿದೆ. ಅಂದರೆ ನಾವು ಒಂದು ಪ್ರತಿಭಟನೆ ಕೂಡ ಮಾಡಿದ್ದೇವೆ. ಮೀನುಗಾರರು ಪ್ರಾರಂಭದಲ್ಲಿ ಇದರ ಕಾರ್ಯ ಚಟುವಟಿಕೆಗಳು ಕಡಿಮೆ ಇದ್ದ ಸಂದರ್ಭದಲ್ಲಿ ಎಲ್ಲ ನಾವು ಮೀನುಗಾರರು ಒಂದು 2-3 ದಿನದಲ್ಲಿ ಒಂದು 50,000 ಜನರನ್ನು ಸೇರಿಸಿ ಮೀನುಗಾರರ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದರ ಮುಖಾಂತರ ನಮ್ಮ ಬಗ್ಗೆ ಕಾಳಜಿ ಇಡಬೇಕು, ನಾವು ಮೀನುಗಾರರ ಬಗ್ಗೆ ನೀವು ಕೇಳುವುದೇ ಇಲ್ಲ, ಈ ರೀತಿಯ ಕೆಲವು ಇದನ್ನು ನಾವು ಶಾಂತ ರೂಪದಲ್ಲಿ ಒಂದು 50,000 ಜನರನ್ನು ಸೇರಿಸಿಕೊಂಡು ಒಂದು ಪ್ರತಿಭಟನೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದೇವೆ. ಈಗ ನಮಗೆ ಆದಷ್ಟು ಬೇಗ ಕನಿಷ್ಠ ದಿನಗಳಲ್ಲಿ ನಮ್ಮ ಬೋಟು ಮತ್ತು ಆ ಜನಗಳು ಸಿಗಬೇಕು. ಮತ್ತು ನಮಗೆ ಪ್ರತಿ ಸಲವೂ ಕೂಡ ಆ ಬೋಟು ಅಲ್ಲಿ ಮುಳುಗಡೆ ಆಗಿದ್ದ ಬೋಟನ್ನು ಪತ್ತೆ ಹಚ್ಚಲಿಕ್ಕೆ ಪ್ರತಿ ಸಲ ನಮಗೆ 1-2 ದಿನ 3 ದಿನ ಹೀಗೇ ನಮಗೆ ಅದರ ಮಾಹಿತಿ ಬರ್ತಾ ಇದೆ. ಅದು ಆದಷ್ಟು ಬೇಗ, ಯಾಕೆ ಅದೇ ಬರ್ತಾ ಇದೆ, ನಮ್ಮಲ್ಲಿ ಟೆಕ್ನಾಲಜಿ ಇಲ್ವಾ, ಆದಷ್ಟು ಬೇಗ ಅದನ್ನು ಹುಡುಕಿ ನಮಗೆ ಅದೇ ಬೋಟ್ ಸುವರ್ಣ ತ್ರಿಭುಜ ಬೋಟ್ ಹೌದಾ ಅಲ್ವಾ ಅಂತೇಳಿ ತಿಳಿಸಬೇಕು. ಈ ಸಂದರ್ಭದಲ್ಲಿ ನಾನು ಕೇಂದ್ರಕ್ಕೂ ರಾಜ್ಯಕ್ಕೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಗೋಪಾಲ್ ಅವರೇ, ಈಗ ವಿಷಯ ಏನಾಗಿದೆ ಅಂತಂದರೆ, ಶ್ರೀಲಂಕಾದಲ್ಲಿ ಒಂದು ಸುವರ್ಣ ತ್ರಿಭುಜ ಬೋಟ್ ಇದೆ, ಹೀಗೆ ಮುಂತಾದ ರೀತಿಯಲ್ಲಿ ರೂಮರ್ಸ್ಗಳು ಮತ್ತು ಮುಂತಾದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳೆಲ್ಲ ಕಂಡು ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಂತಹ ಒಂದು ಸುಳ್ಳು ಸುದ್ದಿಗಳಿಂದ ನಿಮಗೆ ಆದಂಥ ಒಂದು ಸಮಸ್ಯೆಗಳೇನು ಅಂತ? ನಮಗೆ ನಮ್ಮ ಈಗ ಏನಾದರೂ ಒಂದು ಈಗ ಶ್ರೀಲಂಕಾದಲ್ಲಿದೆ ಅಥವಾ ಬೇರೆ ಎಲ್ಲಿ ಅದು ಇದೆ ಅಂತ ಒಂದು ಏನಾದರೂ ಮಾಹಿತಿ ಬಂದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಮನೆಯವರೆಗೂ ಕೂಡ ಅಲ್ಲಿ ಇರಬಹುದು ಅಂತ 1-2 ದಿವಸ, ಯಾಕೆಂದರೆ ಅದರಲ್ಲಿ ನಾವು ಇದು ಮಾಡ್ತಿದ್ದೇವೆ. ನಂತರ ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಅದು ಫೇಕ್ ನ್ಯೂಸ್ ಅಂತ ಗೊತ್ತಾಗ್ತದೆ. ಆವಾಗ ಪುನಃ ನಾವು ಮುಂದಿನ ಸ್ಥಿತಿಗೆ ಬರ್ತೇವೆ. ಯಾಕಂದರೆ 1-2 ದಿವಸ ನಾವು ಭಾಳ ಸಂತೋಷದಲ್ಲಿ ಅಲ್ಲಿ ಇರ್ಬೋದು, ಏನಾದರೂ ತಪ್ಪಿ ಆ ಕಡೆ ಹೋಗಿರ್ಬೋದು ಅಂತ ನಾವು ನಮ್ಮ ಅನಿಸಿಕೆ ಇದು ಮಾಡ್ತಿದ್ದೇವೆ. ಮತ್ತು ಒಂದು ಸಂತೋಷದ ಸುದ್ದಿ ಅಂತ ಕೂಡ ನಾವು ತಿಳ್ಕೊಂಡಿರ್ತೇವೆ. ಪುನಃ 1-2 ದಿವಸ ಆದ ನಂತರ ಅದು ಫೇಕ್ ನ್ಯೂಸ್ ಅಂತ ಪುನಃ ವಾಪಸ್ ನಾವು ಮುಂಚಿನ ಸ್ಥಿತಿಗೆ ಇಂಥದ್ದನ್ನೆಲ್ಲ ನ್ಯೂಸು ನಮಗೆ ಗಲಿಬಿಲಿ ಆಗ್ತದೆ. ಮೀನುಗಾರರಿಗೂ ಗಲಿಬಿಲಿ, ನಮ್ಮನ್ನು ಬಿಟ್ಟ ಮನೆಯವರಿಗೂ 7 ಕುಟುಂಬದವರಿಗೂ ಕೂಡ ತುಂಬ ಗಲಿಬಿಲಿಯಲ್ಲಿದ್ದಾರೆ. ಅವರು ಮುಂಚೆಯೇ ಈ ಒಂದು ಘಟನೆಯಿಂದ ಕುಗ್ಗಿರ್ತಾರೆ, ಮತ್ತಷ್ಟು ಕುಗ್ಗಲಿಕ್ಕೆ ಅವರು ಇದಾಗ್ತದೆ. ಇದೇ ಕುರಿತಾಗಿ ಒಂದು ಸುವರ್ಣ ತ್ರಿಭುಜದ ವಿಚಾರವಾಗಿ ರಾಜಕೀಯ ನಾಯಕರು ತದನಂತರ ಅಂದರೆ ಪ್ರತಿಭಟನೆ ನಡೆದು ಮತ್ತೆ ಹಲವಾರು ದಿನಗಳ ಒಂದು ನಂತರ ಕಾರ್ಯಾಚರಣೆಯ ಬಳಿಕ ಅವರು ಏನು ಹೇಳಿದ್ದಾರೆ ಅಂತ, ಅವರ ಒಂದು ಪ್ರತಿಕ್ರಿಯೆಗಳೆಲ್ಲ ಏನಿದೆ ಅಂತ, ಕುಟುಂಬದ ಪರವಾಗಿ ಆಗಿರ್ಬೋದು ಅಥವಾ ಒಂದು ಮೀನುಗಾರರ ಪರವಾಗಿ ಆಗಿರ್ಬೋದು ಅಥವಾ ಸುವರ್ಣ ತ್ರಿಭುಜದ ಒಂದು ಹುಡುಕಾಟದ ವಿಚಾರವಾಗಿ ಆಗಿರ್ಬೋದು, ಏನೆಲ್ಲ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ ಅಂತ? ಅವರು ಸರ್ಕಾರದ ವತಿಯಿಂದ ನಾವು ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ರಾಜ್ಯ ಸರ್ಕಾರದವರು ನಮ್ಮ ಸಚಿವರ ಮುಖಾಂತರ ಇರ್ಬೋದು, ಗೃಹ ಸಚಿವರ ಮುಖಾಂತರ ಇರ್ಬೋದು ಅಥವಾ ಚೀಫ್ ಸೆಕ್ರೆಟರಿಯವರ ಮುಖಾಂತರ ಇರ್ಬೋದು, ನಾವು ಪಕ್ಕದ ಮಹಾರಾಷ್ಟ್ರದ ರಾಜ್ಯದ ಚೀಫ್ ಸೆಕ್ರೆಟರಿಗೆ ಅವರಿಗೆ ಪತ್ರ ಬರೆದಿದ್ದೇವೆ, ಕೇಂದ್ರಕ್ಕೆ ಪತ್ರ ಬರೆದಿದ್ದೇವೆ, ನಮ್ಮ ಮುಖ್ಯಮಂತ್ರಿ ಮುಖಾಂತರ ಕೂಡ ಪತ್ರವನ್ನು ಬರೆದಿದ್ದೇವೆ. ನಾವು ಮೀನುಗಾರರು ಒಟ್ಟಿಗೆ ಇದ್ದೇವೆ, ಆದಷ್ಟು ಬೇಗ ಅವರನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಕೂಡ ಮಾಡ್ತಿದ್ದೇವೆ ಅಂತ ನಮಗೆ ಭರವಸೆಯನ್ನು ಅವರು ನೀಡ್ತಿದ್ದಾರೆ. ಇಂಥ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಹಲವಾರು ದಿನಗಳಾಯಿತು ಈಗ ಸುವರ್ಣ ತ್ರಿಭುಜ ಸಿಗಿದೆ. ಇಂಥ ಒಂದು ವಿಚಾರಗಳ ಬಗ್ಗೆ ಗಮನಿಸ್ತಾ ಹೋದಾಗ ಒಂದು ಒಳ್ಳೆ ರೀತಿಯಲ್ಲಿ ಒಂದು GPS ಫೈಂಡರ್ ಆಗಿರ್ಬೋದು ಅಥವಾ ಮುಂತಾದ ರೀತಿಯಲ್ಲಿ ಒಂದು ತಂತ್ರಜ್ಞಾನಗಳ ಬಳಕೆ ಅಂತಕ್ಕಂಥದ್ದು ಇನ್ನೂ ಅಡ್ವಾನ್ಸ್ಡ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವ? ಆ ರೀತಿ ಅಡ್ವಾನ್ಸ್ಡ್ ಆಗಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ಸಂಶೋಧನೆಗಳೆಲ್ಲ ಮುಂದಿನ ದಿನಗಳಲ್ಲಿ ನಡೆಸ್ಬೋದು ಅಂತ, ಅಂದರೆ ಎಲ್ಲಿದ್ದರೂ ಕೂಡ ಪತ್ತೆ ಹಚ್ಚಬಹುದು ಅನ್ನುವಷ್ಟರ ಮಟ್ಟಿಗೆ ಸಂಶೋಧನೆಗಳು ಈಗ ಅಗತ್ಯ ಆಗಿದೆ. ಹಾಗಾದರೆ ಯಾವ ರೀತಿಯಲ್ಲಿ ಒಂದು ಸಂಶೋಧನೆ ಮಾಡಬೇಕಂತ? ಈಗ ನಮಗೆ
ನಮ್ಮ ಬೋಟು ಸಮುದ್ರದಲ್ಲಿ ಅದಕ್ಕೆ ತುಂಬ ನಾಟಿಕಲ್ ಮೈಲ್ ದೂರದಲ್ಲೆಲ್ಲ ಮೀನುಗಾರಿಕೆ ಮಾಡುವುದರಿಂದ ನಮಗೆ ಮೊಬೈಲ್ ರೇಂಜ್ ಒಂದು ನಿರ್ದಿಷ್ಟ ಏರಿಯಾದವರೆಗೆ ಮೊಬೈಲ್ ರೇಂಜ್ ಸಿಗ್ತದೆ. ನಂತರ ನಮಗೆ ಅವರೊಟ್ಟಿಗೆ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಒಂದು ಬೋಟ್ನಿಂದ ಇನ್ನೊಂದು ಬೋಟ್, ಅಂದರೆ ಸ್ವಲ್ಪ ಬೋಟು ಹತ್ತಿರದ ತೀರದಲ್ಲಿ ಇದ್ದರೆ ಆ ಬೋಟ್ ಇನ್ನೊಂದು ಬೋಟ್, ಹಾಗೆ ಅಲ್ಲಿ ವೈರ್ಲೆಸ್ ಮುಖಾಂತರ ಮಾತ್ರ ಕಮ್ಯುನಿಕೇಷನ್ ಮಾಡಿ ಆ ಮುಖಾಂತರ ನಮಗೆ ನಮ್ಮ ಇದಕ್ಕೆ ಬರ್ತದೆ. ಈಗ ಏನಾಗಿದೆ ಅಂದರೆ ನಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆಯಲ್ಲಿ ಕೂಡ ನಮಗೆ ಒಂದು ಕಂಟ್ರೋಲ್ ರೂಮ್ ಅಂತ ನಮಗೆ ಇದುವರೆಗೂ ಕೂಡ ಅದೊಂದು ನಮ್ಮ ಇಲಾಖೆಯಿಂದ ನಮಗೆ ಆಗಲಿಲ್ಲ. ನಾವು ಏನಾದರೂ ನಮ್ಮ ಮೆಸೇಜ್, ಈಗ ನಮ್ಮ ಮೀನುಗಾರರು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡಿರ್ತಾರೆ, ಮನೆಯಲ್ಲಿ ಏನಾದರೂ ಅನಾಹುತ ಇರ್ಬೋದು ಅಥವಾ ಏನಾದರೂ ಅವರ ಮನೆಯವರು ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಅವರಿಗೆ ತಿಳಿಸಬೇಕಾದ್ರೆ ನಾವು ಒಂದು ಬೋಟ್ನಿಂದ ಇನ್ನೊಂದು ಬೋಟ್ನಿಂದ ಹಾಗೆ ವೈರ್ಲೆಸ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಬೇಕಾಗ್ತದೆ. ನಾವು ಡೈರೆಕ್ಟಾಗಿ ಮಾತಾಡುವ ವ್ಯವಸ್ಥೆ ಇದು ಇನ್ನೂ ಕೂಡ ಇಲ್ಲ. ಹಾಗಾಗಿ ನಮ್ಮ ಮೊನ್ನೆ ಮೀನುಗಾರಿಕಾ ಸಚಿವರು ಹೇಳಿದ್ದಾರೆ, ನಮ್ಮ ಎಲ್ಲ ಮೀನುಗಾರರ ಬೋಟ್ಗಳಿಗೆ ಸ್ಯಾಟಲೈಟ್ ಫೋನ್ ಒಂದು ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ. ಅದು ಈ ಬಜೆಟಲ್ಲಿ, ರಾಜ್ಯ ಸರ್ಕಾರದ ಈ ಬಜೆಟಲ್ಲಿ ಇನ್ನು 8 ತಾರೀಕಿಗೆ ಬಜೆಟ್ ಮಂಡನೆ ಆಗ್ತದೆ. ಅದರಲ್ಲಿ ಏನಾದರೂ ಮೀನುಗಾರರಿಗೆ ಏನಾದರೂ ವ್ಯವಸ್ಥೆ, ಇಂಥ ವ್ಯವಸ್ಥೆ ಆಧುನಿಕ ಉಪಕರಣಗಳನ್ನು ನೀಡುವ ವ್ಯವಸ್ಥೆ ಸರ್ಕಾರದ ಮುಖಾಂತರ ಇರಬಹುದಾ ಅಂತ ನಮಗೊಂದು ಆಶಾಭಾವನೆ ಇದೆ. ಆ ಸ್ಯಾಟಲೈಟ್ ಫೋನ್ ಅಂತ ಹೇಳಿದರೆ ಅದು ಬಳಕೆಗೆ ಬಂದರೆ ಯಾವ ರೀತಿಯಾದಂಥ ಒಂದು ಹೆಲ್ಪ್ ಆಗ್ಬೋದು ಅಂತ? ಅದನ್ನು ನಾವು ಬೋಟಿನವರೊಟ್ಟಿಗೆ ನಾವು ಡೈರೆಕ್ಟಾಗಿ ಮೇಲಿಂದ, ನಾವು ಈಗ ಮಲ್ಪೆಯಲ್ಲಿದ್ದರೆ ನಮ್ಮ ಬೋಟು ಒಂದು 50 ನಾಟಿಕಲ್ ಮೈಲ್ ಅಥವಾ ಒಂದು 80 ನಾಟಿಕಲ್ ಮೈಲ್ ದೂರದಲ್ಲಿದ್ದರೆ ನಾವು ಸೆಟಲೈಟ್ ಮುಖಾಂತರ ಅವರಿಗೆ ನೇರವಾಗಿ ಮಾತಾಡ್ಬೋದು, ಮನೆಯವರು ಮಾತಾಡ್ಬೋದು, ಓನರ್ ಮಾತಾಡ್ಬೋದು. ಹಾಗೆ ನಮಗೆ ತುಂಬ ಅವರ ಕಮ್ಯುನಿಕೇಷನ್ಗೆ ತುಂಬ ಈಸಿ ಆಗ್ತದೆ. ಅಂದರೆ ಎಲ್ಲಿದ್ದರೂ ಕೂಡ ಕರೆಕ್ಟಾಗಿ ಸಿಗ್ತಾರೆ ಅಂತಂದರೆ ಸಂಪರ್ಕಕ್ಕೆ ಸಿಗ್ತಾರೆ. ಈಗ ಸತೀಶ್ ಕುಂದಾರ್ ಅವರೇ, ಹಾಗೆ ನೋಡ್ತಾ ಹೋದರೆ ಈ ಒಂದು ಮೀನುಗಾರಿಕೆ ಅಂತಕ್ಕಂಥದ್ದು ಕರಾವಳಿಯಲ್ಲಿ ಪ್ರಮುಖವಾದಂಥ ಒಂದು ಉದ್ಯಮ ಅಂತ ಹೇಳೋದು, ಮೀನುಗಾರಿಕೆ ಉದ್ಯಮ ಅಂತ. ಹಾಗಾದರೆ ಮೀನುಗಾರರಿಗೆ ಯಾಕೆ ಈ ರೀತಿಯಲ್ಲಿ ಒಂದು ಸಂಕಷ್ಟಗಳು ಉದ್ಭವ ಆಗುತ್ತೆ ಅಂತ ಅಂದರೆ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಮೀನುಗಾರರಿಗೆ ನೀಡಿದಂಥ ಒಂದು ಬಂಪರ್ ಕೊಡುಗೆಗಳನ್ನು ಹೊರತುಪಡಿಸಿ ಯೋಚನೆ ಮಾಡೋದಾದರೆ ಹಲವಾರು ಸಂಕಷ್ಟಗಳಿದೆ. ಯಾಕೆ ಈ ರೀತಿಯಾದಂಥ ಒಂದು ಸಂಕಷ್ಟಗಳು ಮೀನುಗಾರರಿಗೆ ಉದ್ಭವ ಆಗುತ್ತೆ ಅಂತ? ಯಾಕೆಂತ ಹೇಳಿದ್ರೆ ಮೀನುಗಾರರಲ್ಲಿ ಒಗ್ಗಟ್ಟು ಇರಲಿಲ್ಲ ಒಂದು. ಮತ್ತೊಂದು, ಮೀನುಗಾರ ಯಾವುದೇ ಕಾರಣಕ್ಕೂ ತನ್ನ ಕಷ್ಟವನ್ನ ಸರ್ಕಾರಕ್ಕೆ ಹೇಳಿದ್ದಿಲ್ಲ. ಈಗ ಕೃಷಿಕರು ಅಂತ ಹೇಳಿದ್ರೆ ಅವರಿಗೆ ಏನಾದರೂ ಸಮಸ್ಯೆ ಆದರೆ, ಅವರ ಒಂದು ಕ್ರಿಮಿಯಿಂದಾಗಿ ಏನಾದರೂ ಅವರ ಮಾಡುವಂತಹ ಬೆಳೆಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಅದನ್ನು ಸರ್ಕಾರಕ್ಕೆ ತಿಳಿಸುವಂತಹ ಎಲ್ಲರೂ ಒಟ್ಟಾಗುವಂಥ ಒಂದು ಕೆಲಸ ನಡೀತಾ ಇರ್ತದೆ. ಮೀನುಗಾರ ಹಾಗೆಲ್ಲ. ಮೀನುಗಾರನಿಗೆ ನಷ್ಟ ಆದರೆ ಮೀನುಗಾರ ಯಾರ ಹತ್ರ ಹೇಳಿಕೊಳ್ಳುವುದಿಲ್ಲ. ಅವನ ಮನೆಯಲ್ಲಿ ದಿನನಿತ್ಯಕ್ಕೋಸ್ಕರ ಅವನು ದುಡಿಲಿಕ್ಕೆ ಹೋಗಿ ಅವನಲ್ಲಿ ಏನಾದರೂ ಮೀನು ಸಿಕ್ಕಿದ್ರೆ ಮಾತ್ರ ಅವನಲ್ಲಿ ಮನೆಯಲ್ಲಿ ಅಡಿಗೆ ಇರ್ತದೆ, ಬೇಯ್ತದೆ. ಇಲ್ಲದಿದ್ರೆ ಅವನು ಉಪವಾಸ ಕೂತ್ಕೊಂಡು ಕೂಡ ಗೊತ್ತುಂಟು ಮೀನುಗಾರನಿಗೆ. ಅಂದ್ರೆ ಆ ರೀತಿಯ ಜೀವನ ಮಾಡುವಂತಹ ಮೀನುಗಾರ. ನಾವು ಕೃಷಿಕರಿಗೆ ಸಿಗುವಂತಹ, ನಾವು ಎಷ್ಟೋ ಸಲ ಇದನ್ನು ಹೇಳಿದ್ದೇವೆ, ಕೃಷಿಕರಿಗೆ ಸಾಲ ಮನ್ನಾ ಯೋಜನೆ, ಇದು ಬೆಳೆ ಹಾಳಾದ್ರೆ ಅದಕ್ಕೆ ಬೀಜ ಕೊಡುವಂತಹ ಯೋಜನೆ, ಇದೆಲ್ಲ ಯೋಜನೆಗಳಿವೆ. ಆದರೆ ಮೀನುಗಾರನಿಗೆ ಕೃಷಿ ಸಾಲ ಮನ್ನಾ ಆಗುವಾಗ ಈ ಸಲ ನಮ್ಮ ಗೌರ್ಮೆಂಟ್ನ ಬಗ್ಗೆ ಹೇಳುವುದಾದ್ರೆ, ನಮಗೆ ಆ ಕೃಷಿಕರಿಗೆ ಸಿಗುವಂತಹ ಲಾಭ, ಕೃಷಿಕರಿಗೆ ಸಿಗುವಂತಹ ಸಾಲ ಮನ್ನಾ ಮೀನುಗಾರನಿಗಿಲ್ಲ. ಮೀನುಗಾರ ಯಾವ ತಪ್ಪು ಮಾಡಿದ್ದಾನೆ? ಮೀನುಗಾರನಿಗೆ ಯಾಕೆ ಇಲ್ಲ? ಕೃಷಿಕರೊಂದಿಗೆ ಮೀನುಗಾರ ಇದ್ದಂತೆ ಹೇಳ್ತಾರೆ, ಮೀನುಗಾರರು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಕೃಷಿಕರಿಗೆ ಸಿಗುವ ಲಾಭ ನಮಗೆ ಸಿಗುವುದಿಲ್ಲ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ, ಕುಂದಾಪುರದಿಂದ. ಹೇಳಿ ಸರ್, ನಾವು ಮೀನುಗಾರರ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಹೇಳಿ ಸರ್. ಕಾರವಾರದಿಂದ ಮಂಗಳೂರು ಉಳ್ಳಾಳದವರೆಗೆ ಈ ಮೀನು ಮಾರ್ಕೆಟ್ ನಲ್ಲಿ ರೇಟ್ ಇಲ್ಲ ಅಂತ ಹೇಳಿ ಮೀನುಗಳನ್ನ ಅಡ್ಡ ದುಡ್ಡಿಗೆಲ್ಲ ಕೊಡ್ತಾರೆ. ಅಪ್ಪ ಅವ್ರ ಕಷ್ಟ ಅವರಿಗೆ ಗೊತ್ತುಂಟು. ಅದಕ್ಕೆ ಬೇರೆ ಸ್ಟೇಟ್ ನಲ್ಲಿ ಯಾವ ತರ ಸರ್ಕಾರದಿಂದ ಕೋಲ್ಡ್ ಸ್ಟೋರೇಜ್ ಇದೆ ಅದನ್ನ ಬಂದರ್ನಲ್ಲೇ ಮಾಡ್ಬೇಕು ಸರ್ಕಾರದ ವತಿಯಿಂದ. ಆವಾಗ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ನನ್ನ ಭಾವನೆ. ಯಾಕೆ ಕೇಳಿದ್ರೆ, ನೀವು ಒರಿಸ್ಸಾ ಸ್ಟೇಟ್ ಅಲ್ಲೆಲ್ಲ ನೋಡಿದ್ರೆ ಅಲ್ಲಿ ಮೀನು ದಡಕ್ಕೆ ಬಿದ್ದ ಕೂಡಲೇ ಮಾರ್ಕೆಟ್ ಇಲ್ಲ ಅಂದ್ರೆ ಕೂಡಲೇ ಗವರ್ಮೆಂಟ್ ಸ್ಟೋರೇಜ್ ಇದೆ, ಅಲ್ಲಿ ಇಡ್ಬೋದು ಮೀನುಗಾರರಿಗೆ. ಅದಕ್ಕೆ ಚಾರ್ಜಸ್ ಇಲ್ಲ. ಇಲ್ಲಿ ಪ್ರೈವೇಟ್ ನವ್ರದ್ದು ಮಾತ್ರ ಇರುವುದು, ಗವರ್ಮೆಂಟ್ ನವ್ರದಿಲ್ಲ. ಆದ್ರಿಂದ ಗೋಪಾಲ ಆರ್ಕೆಯವರಿಗೆ, ಸತೀಶ್ ಕುಂದರ್ರಿಗೆ ನಾ ಹೇಳುದೇನಂದ್ರೆ, ನಮಗೆ ಗವರ್ಮೆಂಟ್ ಇಂದ ಕೋಲ್ಡ್ ಸ್ಟೋರೇಜ್ ಅಂತ ಹೇಳುದು ಅಲ್ಲೇ ಯಾವ್ದು ನಿಮ್ಮ ಫಿಶ್ ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲೇ ಆಗ್ಬೇಕು. ಆವಾಗ ಮಾತ್ರ ತುಂಬಾ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು.
ಈಗಾಗಲೇ ಅವರು ಹೇಳಿದ್ರು ಈ ಒಂದು ಕೋಲ್ಡ್ ಸ್ಟೋರೇಜನ್ನು ಇಟ್ಟಾಗ ಗೌರ್ಮೆಂಟಿಂದನೇ ಕೋಲ್ಡ್ ಸ್ಟೋರೇಜ್ ಇಟ್ಟಾಗ ತುಂಬ ಅನುಕೂಲ ಆಗುತ್ತೆ, ಅಡ್ಡಾದಿಡ್ಡಿಗೆ ಮೀನನ್ನು ಮಾರಾಟ ಮಾಡೋದು ತಪ್ಪುತ್ತೆ. ಇದು ಈಗಾಗಲೇ ಮಂಗಳೂರಲ್ಲಿ ಕಾರವಾರದಲ್ಲಿ ನೋಡ್ತಾ ಹೋದರೆ ಅಡ್ಡಾದುಡ್ಡಿಗೆ ಮೀನನ್ನು ಮಾರ್ತಾ ಇದ್ದಾರೆ. ಇದು ಮೀನುಗಾರರ ಕುಟುಂಬಗಳಿಗೂ ಕೂಡ ಸಂಕಷ್ಟ ಆಗಿ ಪರಿಣಮಿಸಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಅವರು. ಈ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ಮೀನುಗಾರರ ಸಮಸ್ಯೆಗಳನ್ನು ಹೇಳ್ತಾ ಹೋದರೆ ಬಹುಶಃ ಸಾಕಷ್ಟು ವಿಚಾರದಲ್ಲಿ ಅದು ಕಾರಣ ಆಗ್ತಾ ಹೋಗುತ್ತೆ. ಯಾಕಂದರೆ ಹಲವಾರು ಸಮಸ್ಯೆಗಳು ಅವರಿಗಿದೆ, ಸಂಕಷ್ಟಗಳು ಕೂಡ ಅವರಿಗಿದೆ. ಈ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಚರ್ಚೆಯನ್ನು ಮಾಡ್ತಾ ಇದ್ವಿ ಮೀನುಗಾರರ ಸಂಕಷ್ಟದ ವಿಚಾರವಾಗಿ. ಅದೇ ರೀತಿಯಲ್ಲಿ ಪ್ರತ್ಯೇಕವಾದಂಥ ಒಂದು ಇಲಾಖೆಯನ್ನು ಮಾಡಿದ್ರಿಂದ ಮೀನುಗಾರರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಹೆಲ್ಪ್ ಆಗ್ಬೋದು ಅಂತಕ್ಕಂಥ ವಿಚಾರವಾಗಿ ಈಗಾಗಲೇ ಚರ್ಚೆಯನ್ನು ಮಾಡಿ ಮುಗಿಸಿದ್ದೇವೆ. ಇನ್ನು ಮಾತಾಡ್ತಾ ಹೋದರೆ ಈ ಒಂದು ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜ್ನ ವಿಚಾರವಾಗಿ ಅವರು ಹೇಳಿದರು, ತುಂಬ ಒಳ್ಳೆಯ ವಿಚಾರವನ್ನು ಹೇಳಿದ್ರು. ಗೌರ್ಮೆಂಟ್ನಿಂದಾಗಿ ಒಂದು ಫಿಶ್ಗೆ ಕೋಲ್ಡ್ ಸ್ಟೋರೇಜನ್ನು ಮಾಡೋದರ ಮುಖಾಂತರವಾಗಿ ಈ ಒಂದು ಅಡ್ಡಾದಿಡ್ಡಿಗೆ ಮೀನನ್ನು ಮಾರಾಟ ಮಾಡುವಂಥ ಒಂದು ಇದು ತಪ್ಪುತ್ತೆ. ಆವಾಗ ಮೀನುಗಾರರ ಕುಟುಂಬಗಳಿಗೆ ಒಳ್ಳೆಯದಾಗತ್ತೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿದರು. ಈ ಕುರಿತಾಗಿ ಏನು ಹೇಳ್ತೀರಿ? ಚಂದ್ರಶೇಖರ್ ಅವರು ಹೇಳಿದಂಥ ಒಂದು ವಿಷಯ ಅದು ಖಂಡಿತವಾಗಿ ನಮ್ಮ ಮೈಂಡಲ್ಲಿ ಇದೆ. ಅವರು ಒಳ್ಳೆಯ ಒಂದು ಯೋಚನೆ ಮಾಡಿ ಮೀನುಗಾರನಿಗೆ ಕೆಲವು ಸಲ ಜಾಸ್ತಿ ಮೀನು ಬರ್ತದೆ, ಕೆಲವು ಸಲ ಮೀನೇ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಕಡಿಮೆ ಪ್ರಮಾಣದಲ್ಲಿ ಬರುವಾಗ ಒಳ್ಳೆ ರೇಟ್ ಸಿಗ್ತದೆ. ಈ ಜಾಸ್ತಿ ಮೀನು ಬಂದಾಗ ನಾವು ಫಿಶ್ ಮಿಲ್ಲಿಗೆ ನಾವು ಈಗ ಫಿಶ್ ಮಿಲ್ಲಿಗೆ ಕೊಡೋದು. ಆ ಸಂದರ್ಭದಲ್ಲಿ ಮೊನ್ನೆ ಚಂದ್ರಶೇಖರ್ ಹೇಳಿದ ಹಾಗೆ ನಮಗೆ ಬಂದರ್ನ ಭಾಗದಲ್ಲಿ ಡಾಕ್ ಎಲ್ಲಿ ಬೋಟ್ ನಾವು ಹಿಡಿತೇವ ಆ ಭಾಗದಲ್ಲಿ ನಮಗೆ ಒಂದು ಕೋಲ್ಡ್ ಸ್ಟೋರೇಜಿನ ವ್ಯವಸ್ಥೆಯನ್ನು ಅಲ್ಲಲ್ಲಿ ಮಾಡಿದರೆ ನಾವು ಆ ಕಡಿಮೆ ದರ ಇರುವಾಗ ನಾವು ಅದನ್ನು ಮೀನನ್ನು ಸ್ಟಾಕ್ ಇಡ್ಬೋದು. ಸ್ಟಾಕ್ ಇಟ್ಟು ಯಾವ ಸಂದರ್ಭದಲ್ಲಿ ಮೀನು ಕಡಿಮೆ ಬರ್ತದೆ ಆ ಸಂದರ್ಭದಲ್ಲಿ ಆ ಮೀನನ್ನು ತೆಗೆದು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮೀನುಗಾರನಿಗೆ ತುಂಬ ಆಧಾರ ಆಗ್ಬೋದು. ನಮ್ಮ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡುವಂತಹ ಜಾಗ ಬಂದರಿನ ಒಳಗೆ ಇದ್ರೆ ಅಲ್ಲಿ ಗೂಡಂಗಡಿಗಳು ರಾಶಿ ಬಿದ್ದಿದೆ. ಗೂಡಂಗಡಿಗಳಿಗೆ ಕೊಟ್ಟು ನಮ್ಮ ಜಾಗವನ್ನೆಲ್ಲ ಮಲ್ಪೆ ಬಂದರ್ ಹೇಳೋದಾದ್ರೆ ಎಲ್ಲ ಕಡೆಗಳಲ್ಲಿ ಗೂಡಂಗಡಿಗಳು ಅಕ್ರಮವಾಗಿ ತಲೆ ಎತ್ತಿದೆ. ಅದು ಇಲಾಖೆಯವರ ಹತ್ರ ಹೋಗಿ ಕೇಳಿದ್ರೆ ಅದು ನಮಗೆ ಗೊತ್ತಿಲ್ಲ, ಅದು ಮೇಲಿಂದ ಆರ್ಡರ್ ಬರ್ತದೆ ಅಂತೇಳಿ ಹೇಳ್ತಾರೆ ಅವರು. ಅದು ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ. ಈಗ ಇನ್ನು ನಮ್ಮ ಬರುವ ದಿನಗಳಲ್ಲಿ ನಮ್ಮ ಮೀನುಗಾರನ ಕಷ್ಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಒಂದು ಕೋಲ್ಡ್ ಸ್ಟೋರೇಜಿನ ಒಂದೆರಡು ಕೋಲ್ಡ್ ಸ್ಟೋರೇಜ್ ಮಲ್ಪೆಯಲ್ಲಿ ಕೂಡ ಅಗತ್ಯ ಇದೆ ಅಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕಂತೇಳಿ ಕೂಡ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಹೇಳಿದಾಗೆ ನಮ್ಮದು ಕೂಡ ಒಂದು ಬೇಡಿಕೆ ಇದೆ. ಅದೇ ಅವ್ರು ಹೇಳಿದಾಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಕೋಲ್ಡ್ ಸ್ಟೋರೇಜ್ ಇದೆ. ಅಂಥ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಅದರಲ್ಲೂ ಕೂಡ ಈ ಒಂದು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಅತಿ ಹೆಚ್ಚು ಮೀನುಗಾರಿಕೆ ಆಗುತ್ತೆ. ಅವರಿಗೆ ಅವಶ್ಯಕತೆ ಬೇಕಾಗಿತ್ತು ಒಂದು ಕೋಲ್ಡ್ ಸ್ಟೋರೇಜ್ ಅಂತ. ಹಾಗಾದರೆ ಗೌರ್ಮೆಂಟ್ನವರಿಗೆ ಇದು ಮೇಂಟೈನ್ ಮಾಡೋದು ಎಲ್ಲದು ಕಷ್ಟವಾ ಅಂತ? ನಮ್ಮ ಈ ಕೋಲ್ಡ್ ಸ್ಟೋರೇಜ್ ಬೇಡಿಕೆ ನಾವು ತಲೋಜ ಅಂತ ಉಂಟು, ಮಹಾರಾಷ್ಟ್ರದಲ್ಲಿ ಒಂದು ತಲೋಜ ಅಂತ ಒಂದು ಏರಿಯಾ ಉಂಟು. ಅಲ್ಲಿ ಆ ಇಂಡಸ್ಟ್ರಿಯಲ್ ಏರಿಯಾ ಬರೀ ಮೀನುಗಾರಿಕೆ ಮತ್ತು ಈ ಮಾಂಸ ಇದೆಲ್ಲ ರಫ್ತಾಗುವ ಸ್ಟೋರೇಜಲ್ಲಿ ನಾವು ಅಲ್ಲಿ ಒಂದು ಸಲ ಒಂದು 7-8 ವರ್ಷದ ಹಿಂದೆ ಅಲ್ಲಿ ಭೇಟಿ ನೀಡಿದಾಗ ಆ ಒಂದೊಂದು ಫ್ಯಾಕ್ಟ್ರಿ ನೋಡುವಾಗ ನಮಗೆ ತುಂಬ ಆಶ್ಚರ್ಯ ಆಗ್ತದೆ. ಯಾಕಂದರೆ ಅಷ್ಟು ಟನ್ ಮೀನು ಅಲ್ಲಿ ಸ್ಟೋರು ಮಾಡುವ ವ್ಯವಸ್ಥೆ ಆ ಕೋಲ್ಡ್ ಸ್ಟೋರೇಜಲ್ಲಿದೆ. ನಮಗೆ ಕೂಡ ನಮ್ಮ ಬೇಡಿಕೆ, ಯಾಕಂದರೆ ಆರಂಭದ ನಮ್ಮ ಮೀನುಗಾರಿಕೆ ವೃತ್ತಿನ ಪ್ರಾರಂಭದಲ್ಲಿ ಮೀನು ಸ್ವಲ್ಪ ಜಾಸ್ತಿ ಬರ್ತದೆ, 1-2 ತಿಂಗಳು 2-3 ತಿಂಗಳಲ್ಲಿ. ಆವಾಗ ನಾವು ಮೀನಿಗೆ ರೇಟು ಕೂಡ ಕಡಿಮೆ ಆಗ್ತದೆ. ಆವಾಗ ನಾವು ಅವರು ಹೇಳಿದಾಗೆ ಅಡ್ಡದಿಡ್ಡಿಗೆ ನಾವು ಮಾರಾಟ ಮಾಡಬೇಕಾಗ್ತದೆ. ಇಂಥ ವ್ಯವಸ್ಥೆ ಸರ್ಕಾರದವರು ಇಂಥ ವ್ಯವಸ್ಥೆ ಪ್ರತಿ ಬಂದರಿನಲ್ಲಿ ಕೂಡ ಇಂಥ ಒಂದು ಕೋಲ್ಡ್ ಸ್ಟೋರೇಜಿನ ವ್ಯವಸ್ಥೆ ಮಾಡಿದರೆ ನಾವು ಆ ಮೀನನ್ನೆಲ್ಲ ಅಲ್ಲಿ ಸ್ಟೋರ್ ಆಗಿ ಇಟ್ಟು
ನಮ್ಮ ಬೇಡಿಕೆ ಬಂದಾಗ ಅದನ್ನು ಅಲ್ಲಿ ತೆಗೆದು ಮತ್ತೆ ನಾವು ಮಾರಾಟಕ್ಕೆ ವ್ಯವಸ್ಥೆ ಮಾಡಬಹುದು. ಈಗಾಗಲೇ ಸತೀಶ್ ಕುಂದರ್ ಅವರೇ, ಈಗಾಗಲೇ ಗೋವಾ ಮತ್ತು ಕರ್ನಾಟಕದ ನಡುವಿನ ಒಂದು ಸಂಬಂಧ ಅಂತಕ್ಕಂಥದ್ದು ಈ ಒಂದು ಮೀನುಗಾರಿಕೆಯಲ್ಲಿ ಭಾರಿ ಅತಿ ಪ್ರಾಮುಖ್ಯತೆಯಿಂದ ಕೂಡಿತ್ತು ಮೀನುಗಾರಿಕೆ ವಿಚಾರದಲ್ಲಿ ಸಂಬಂಧಗಳು. ಆದರೆ ಮಧ್ಯ ನೋಡ್ತಾ ಹೋದರೆ ಈ ಒಂದು ಕರ್ನಾಟಕದ ಒಂದು ಮೀನು ಏನಿದೆ ಅದರಲ್ಲಿ ಕೆಮಿಕಲನ್ನು ಮಿಕ್ಸ್ ಮಾಡ್ತಾರೆ ಅಂತಕ್ಕಂಥ ವಿಚಾರವಾಗಿ ಗೋವಾದವರು ಕಿರಿಕನ್ನು ಮಾಡಿದರು. ನಂತರ ಕರ್ನಾಟಕದಿಂದ ಬರ್ತಾ ಇರ್ತಕ್ಕಂಥ ಮೀನೇನಿದೆ ಅದನ್ನು ತಡೆ ಹಿಡುವ ನಿಟ್ಟಿನಲ್ಲೂ ಕೂಡ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಆ ಒಂದು ಗೊಂದಲಗಳು, ಆ ಒಂದು ಸಮಸ್ಯೆಗಳು ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ. ಕರ್ನಾಟಕದ ಮೀನು ಯಾವಾಗಲೂ ತಾಜಾ ಮೀನು, ನಾವು ಏನು ಬೋಟಲ್ಲಿ ಬರ್ತದ ಆ ಮೀನನ್ನೇ ನಾವು ಇದು ಮಾಡುವಂಥದ್ದು, ಲೋಡ್ ಮಾಡಿ. ಅದೇ ಅವರು ಹೇಳಿದಾಗೆ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ, ಇಡುವಂಥ ವ್ಯವಸ್ಥೆ ಇಲ್ಲ. ಅದು ಎಷ್ಟೋ ದಿನ ಸ್ಟಾಕ್ ಇಡಬೇಕಾದ್ರೆ ಫಾರ್ಮಲಿನ್ ಅಂತಹ ಕೆಮಿಕಲನ್ನು ಹಾಕ್ಬೋದು ಕೆಲವು ಕಡೆಗಳಲ್ಲಿ. ಆದರೆ ನಮ್ಮ ಮಲ್ಪೆಯಲ್ಲಿ ಹಾಗೆ ಇಲ್ಲ. ಮಲ್ಪೆ ಮಂಗಳೂರು ವಿಭಾಗದಲ್ಲಿ, ನಮ್ಮ ಕಾರವಾರ, ಈ ಕರಾವಳಿ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಎಲ್ಲಿಯೂ ಕೂಡ ಫಾರ್ಮಲಿನ್ ಅಂತ ಅಂಶ, ಕೆಮಿಕಲ್ ಅಂಶ ಹಾಕುವುದೇ ಇಲ್ಲ. ಇದು ಗೋವಾದಲ್ಲಿ ಒಂದು ಲೋಕಲ್ ಪಾಲಿಟಿಕ್ಸ್. ಯಾಕೆಂತ ಹೇಳಿದ್ರೆ ಅಲ್ಲಿಯ ಸಚಿವರು, ಅದಕ್ಕೆ ಸಂಬಂಧಂತ ಸಚಿವರು ಲೋಕಲ್ ಸೇರಿಕೊಂಡು ನಮಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು ಬಿಟ್ಟರೆ ಮತ್ತೆ ಯಾವುದೇ ರೀತಿಯಲ್ಲಿ ಅವರು ಎಲ್ಲಿ ಬೇಕಾದರೆ, ಯಾವ ಸಂದರ್ಭದಲ್ಲಿ ಬೇಕಾದರೆ ನಮ್ಮ ಮೀನು ಹೋದದ್ದನ್ನು ಅವರು ಟೆಸ್ಟ್ ಮಾಡಲಿ. ಒಂದು ಸಣ್ಣ ಕೆಮಿಕಲ್ ಅಂಶ ನಮ್ಮದರಲ್ಲಿ ಬಂದಿದ್ದರೆ ನಮ್ಮ ಮೀನನ್ನು ಅವರ ಗೋವಾಕ್ಕೆ ತರಿಸಿಕೊಳ್ಳೋದು ಬೇಡ. ಅವರ ಮೀನನ್ನು ಕೂಡ ನಾವು ತರಿಸಿಕೊಳ್ತೇವೆ. ಕೆಲವು ಸಂದರ್ಭದಲ್ಲಿ ನಮಗೆ ನಮ್ಮ ಮೀನು ಬೇರೆ ಕಡೆಗೆ ಹೋಗ್ತದೆ, ಕೆಲವು ಸಂದರ್ಭದಲ್ಲಿ ಅವರ ಮೀನು ನಮ್ಮ ಕರ್ನಾಟಕಕ್ಕೆ ಬರ್ತದೆ. ನಾವು ಕೂಡ ಅವರು ಮಾಡಿದಾಗೆ ನಾವು ಕೂಡ ಅವರ ಮೀನನ್ನು ತಡೆ ಹಿಡಿದರೆ ಅವ್ರಿಗೆ ಕೂಡ ಸಮಸ್ಯೆ ಇದೆ. ಕೆಲವು ಸಂದರ್ಭದಲ್ಲಿ ನಮ್ಮ ಮಲ್ಪೆಯಲ್ಲಿ ಕೂಡ ಈಗಾಗಲೇ ಆಗಿತ್ತು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಇದು ಮಾಡಿದಾಗ ನಮ್ಮ ಮೀನು ಗೋವಾಕ್ಕೆ ಹೋಗಬಾರ್ದು ಅನ್ನೋಂತಹ ಒಂದು ಅವರು ವಿವಾದ ಎಬ್ಬಿಸಿದಾಗ ಅವರ ಗಾಡಿಗಳನ್ನು ಕೂಡ, ಅವರ ಬರುವ ಮೀನುಗಳನ್ನು ಕೂಡ, ಕೇರಳ ಹೋಗುವ ಮೀನಾಗಲಿ, ಇನ್ನಿತರ ರಾಜ್ಯಕ್ಕೆ ಮೆಡ್ರಾಸ್ಗೆ ಹೋಗುವ ಮೀನಾಗಲಿ, ಆ ಮೀನುಗಳನ್ನು ಅವರ ಗಾಡಿ ಹೋಗುವಾಗಲೇ ಇಲ್ಲಿ ನಿಲ್ಲಿಸುವ ಅಂತಹ ಇಲ್ಲಿ ಮಾತುಗಳು ಕೇಳಿ ಬಂದಿತ್ತು. ನಾವು ಬೇಡ, ಅವರು ತಪ್ಪು ಮಾಡಿದ್ರೆ ಅಂತೇಳಿ ನಾವು ತಪ್ಪು ಮಾಡೋದು ಬೇಡ ಅನ್ನಂತಹ ಮಾತುಗಳನ್ನು ನಾವು ನಮ್ಮ ಮೀನುಗಾರರಿಗೆ ತಿಳಿಸಿ ಹಾಗೆ ಮಾಡೋದು ಬೇಡ. ನಿಯೋಗ ಕೂಡ ನಾವು ಇಲ್ಲಿ ಮಾನ್ಯ ನಮ್ಮ ಶಾಸಕರ ನೇತೃತ್ವದಲ್ಲಿ ನಳಿನ್ ಕುಮಾರ್ ಇದ್ರು, MP ಗಳಾದ ನಳಿನ್ ಕುಮಾರ್ ಇದ್ರು, ನಮ್ಮ ಶಾಸಕರಾದ ರಘುಪತಿ ಭಟ್ರ ನೇತೃತ್ವದಲ್ಲಿ ಕರಾವಳಿಯ ಎಲ್ಲ MLAಗಳನ್ನು, ಶಾಸಕರನ್ನು ಕರ್ಕೊಂಡು ಹೋಗಿ ನಾವು ಗೋವಾದಲ್ಲಿ ಒಂದು ಸಭೆಯನ್ನು ಅಲ್ಲಿ ಇದು ಮಾಡಿ, ಅಲ್ಲಿ ಅವರ ಹತ್ರ ಹೇಳಿ ಒಂದು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದೆವು. ಚರ್ಚೆಯನ್ನು ಮಾಡಿ ಯಾವುದಕ್ಕೋಸ್ಕರ, ಯಾವ ಕಾರಣಕ್ಕೋಸ್ಕರ ನಮ್ಮ ಕರ್ನಾಟಕದ ಮೀನನ್ನು ನೀವು ಬರಲಿಕ್ಕೆ ಬಿಡುವುದಿಲ್ಲ, ಉದ್ದೇಶ ಏನಂತ ನಾವು ಪ್ರಶ್ನಿಸಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಸರಿಯಾದ ಉತ್ತರ ಅವರಿಂದ ಸಿಗಲಿಲ್ಲ. ಮತ್ತೆ ಹೇಳಿದ್ರು, ನಾವು ಖಂಡಿತವಾಗಿಯೂ ನಿಮ್ಮ ಮೀನಿಗೆ ಹಾಗೆ ಮಾಡುವುದಿಲ್ಲ, ನೀವು ನಾಳೆಯಿಂದಲೇ ನಿಮ್ಮ ಮೀನನ್ನು ಕಳಿಸ್ಬೋದು, ಇಲ್ಲಿಗೆ ಗೋವಾಕ್ಕೆ ಕಳಿಸ್ಬೋದು ಅಂತೇಳಿ. ಫಾರ್ಮಲಿನ್ ಟೆಸ್ಟ್ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಮತ್ತೊಂದು ಬೇಡಿಕೆ ಇತ್ತು ಅವರದು, ಇನ್ಸುಲೇಟರ್ ಗಾಡಿಯಿಂದಲೇ ಕಳಿಸ್ಬೇಕಂತೇಳಿ. ಅದಕ್ಕೆ ಇನ್ಸುಲೇಟರ್ ಗಾಡಿಯಿಂದಲೇ ನಾವು ಕಳಿಸ್ತೇವೆ ಅಂತೇಳಿ ಕೂಡ ನಾವು ಒಪ್ಪಿಕೊಂಡಿದ್ದೇವೆ. ಇನ್ಸುಲೇಟರ್ ಗಾಡಿಯಲ್ಲಿ ಕಳಿಸಿ, ಫಾರ್ಮಲಿನ್ ಅನ್ನ ನಾವು ಉಪಯೋಗ ಮಾಡದ ಮೀನನ್ನು ಕಳಿಸಿ ಅವರು ಮತ್ತೆ ಕೂಡ ತಡೆಯುವುದು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಮತ್ತೆ ಕೂಡ ತೊಂದರೆ ಕೊಟ್ಟರು. ಈಗ ನಾವು ಗೋವಾಕ್ಕೆ ಮೀನನ್ನೇ ಕಳಿಸುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೀನೇ ಬರುವ ಪ್ರಮಾಣವೂ ಕಡಿಮೆ ಇದೆ. ನಮಗೆ ಬೇಕಾದಷ್ಟು ಮೀನುಗಳು ನಮ್ಮ ಈ ಭಾಗಕ್ಕೆ ಹೋಗುದು, ನಮಗೆ ದಕ್ಷಿಣ ಭಾಗಕ್ಕೆ ಹೋಗುದು ನಮ್ಮ ಮೀನು, ಜಾಸ್ತಿಯಾಗಿ ಕೇರಳಕ್ಕೆ ಹೋಗುದು ನಮ್ಮ ಮೀನು. ಅದರಿಂದಾಗಿ ಕೇರಳಕ್ಕೆ ಕಳಿಸ್ಲಿಕ್ಕೆ ನಮ್ಮಲ್ಲಿ ಈಗ ಮೀನು ಅಷ್ಟು ಬರ್ತಾ ಇಲ್ಲ. ಅದರಿಂದಾಗಿ ಗೋವಾದ ಇದು ಪ್ರಸ್ತಾಪನೆ ಈಗ ನಾವು ಅದರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್. ಈಗ ನಿಮ್ಮ ಅವರ ನಡುವಿನ ಯಾವುದೇ ಒಂದು ಆಮದುಗಳಾಗ್ಲಿ, ರಫ್ತುಗಳಾಗ್ಲಿ, ಯಾವುದೇ ಒಂದು ವಹಿವಾಟುಗಳು ಕೂಡ ನಡೀತಾ ಇಲ್ಲ ಅಂತ ಗೋವಾ ಮತ್ತೆ ಕರ್ನಾಟಕದ ಮಧ್ಯೆ ಸದ್ಯ ಈಗ ನಮ್ಮ ಮೀನು ಅಲ್ಲಿಗೆ ಕಳಿಸ್ತಾ ಇಲ್ಲ. ನಮ್ಮಲ್ಲಿ ಮೀನು ಕಡಿಮೆ ಬರ್ತಾ ಇದೆ. ನಾವು ಗೋವಾಕ್ಕೆ ಈಗ ಮೀನು ಕಳಿಸ್ತಾ ಇಲ್ಲ. ಕಾರವಾರ ಆಚೆ, ನಮ್ಮ ಹೊನ್ನಾವರ ಕಾರವಾರದವರು ಸ್ವಲ್ಪ ಮೀನು ಕಳಿಸ್ತಾರೆ, ಅಲ್ಲಿ ಆಚೆ ಕಳಿಸ್ತಾರೆ. ಅವ್ರು ಗೋವಾದವರದ್ದು ಕೂಡ ಆ ಭಾಗಕ್ಕೆ ಬರ್ತದೆ ಕರ್ನಾಟಕಕ್ಕೆ. ನಾವು ಮಲ್ಪೆ ಮಂಗಳೂರಿನವರು ನಮ್ಮ ಮೀನನ್ನು ತೆಗೆಯುವುದಿಲ್ಲ ಅವರು, ಅದಕ್ಕೋಸ್ಕರ ಅಲ್ಲಿಯ ಮೀನನ್ನು ನಾವು ಕೂಡ ತರಿಸಿಕೊಳ್ತಾ ಇಲ್ಲ. ಮತ್ತು ಇನ್ನೊಂದು, ಸುವರ್ಣ ತ್ರಿಭುಜ ಬೋಟ್ ನಾಪತ್ತೆಯಾದಂಥ ಒಂದು ಪ್ರಕರಣದ ನಂತರದ ದಿನಗಳಲ್ಲಿ ಮೀನುಗಾರಿಕೆಗೆ ಇಳಿಯುವಂಥ ಒಂದು ಪ್ರಸಂಗಗಳು ಕೂಡ ಕಡಿಮೆ ಆಗಿತ್ತು. ಸಾಕಷ್ಟು ಜನರು ಮೀನುಗಾರಿಕೆಯನ್ನು ಮಾಡೋದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಮೀನುಗಾರಿಕೆ ಕುಸಿತಿತ್ತು, ಆ ಒಂದು ಪ್ರಮಾಣ ಅಂತಕ್ಕಂಥದ್ದು ಕುಸಿದಿತ್ತು, ಆ ಒಂದು ಆದಾಯ ಬರ್ತಾ ಇರತಕ್ಕಂಥದ್ದು ಕೂಡ ಕುಸಿದಿತ್ತು. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೀನುಗಾರಿಕೆಗೆ ಹೋಗ್ತಾ ಇದ್ದಾರಾ ಅಂತ. ನಮಗೆ ಮೀನುಗಾರಿಕೆಯನ್ನು ನಿಲ್ಲಿಸ ಒಂದು ಕರೆ ಇದೆ. ಹಲೋ 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 ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್?
ಹಲೋ ಟಿವಿ ವ್ಯಾಲ್ಯೂನ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಲೋ ಹಲೋ. ಈಗಾಗಲೇ ನೀವು ಹೇಳಿದ್ರಿ ಅಂದರೆ ಮೀನುಗಾರಿಕೆಗೆ ಹೋಗ್ತಾ ಇದ್ದಾರಾ ಅಂತ. ಮೀನುಗಾರಿಕೆಗೆ ನಮಗೆ ಬೋಟನ್ನು ಡಿಸೆಂಬರ್ 22 ತಾರೀಕಿಗೆ ಬೋಟ್ಗಳನ್ನು ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಮೀನುಗಾರಿಕೆ ಹೋಗೋದನ್ನು ನಿಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆಗಲೇ ನಾವು ನಮ್ಮ ಮೀನುಗಾರ ಸಂಘಕ್ಕೆ ಬೋಟಲ್ಲಿ ದುಡಿಯುವವರನ್ನು ಕರೆಸಿ, ನೀವು ಮೀನುಗಾರಿಕೆ ನಿಲ್ಲಿಸೋದು ಬೇಡ, ನೀವು ಮೀನುಗಾರಿಕೆಗೆ ಹೋಗಿ, ಮೀನುಗಾರಿಕೆ ನಿಲ್ಲಿಸಿದ್ರೆ ನಮಗೇನು ಪ್ರಯೋಜನ ಇಲ್ಲ. ಒಂದು ಕಡೆ ನಮ್ಮ ಬೋಟ್ ಮಿಸ್ ಆಗಿದೆ, ಬೋಟ್ ಮಿಸ್ ಆದಾಗ ಬೋಟ್ ಕೂಡ ನೀವು ಹುಡುಕಿದಾಗೆ ಆಗ್ತದೆ. ಜನರಿಗೆ ಏನಾದರೂ ತೊಂದರೆ ಆಗಿದ್ರು ಕೂಡ ಏನಾದರೂ ನೀವು ಹುಡ್ಕೊಂಡು ಬೋಟ್ ಮೀನುಗಾರಿಕೆ ಹೋಗುವಾಗ ನಿಮಗೆ ಸಿಗ್ಬೋದು ಅಂತ ಹೇಳಿದಾಗ ಯಾವುದೇ ಮೀನುಗಾರ ನಾವು ಮೀನುಗಾರಿಕೆ ಹೋಗುವುದೇ ಇಲ್ಲ. ಈಗ ಸುವರ್ಣ ತ್ರಿಭುಜ ಬೋಟ್ ಮತ್ತು ಅದರಲ್ಲಿರುವಂತಹ ಮೀನುಗಾರರಿಗೆ ಬಂದ ಪರಿಸ್ಥಿತಿ ನಾಳೆ ನಮಗೂ ಬರ್ಬೋದು. ನೀವು ನಮ್ಮನ್ನು ಮೀನುಗಾರಿಕೆ ಹೋಗ್ಲಿಕ್ಕೆ ಹೇಳ್ತಾ ಇದ್ದೀರಾ. ಒಂದು ಕರೆ ಇದೆ. ಹಲೋ 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 ದೇವಸ್ ಮೇಡಮ್. ಎಸ್ ಹೇಳಿ ಮೇಡಮ್. ಎಂತ ಗೊತ್ತಾ, ನಾವು ಹೆಂಗಸರು ಮೀನು ವ್ಯಾಪಾರ ಮಾಡುವವರು. ಹಲೋ ಹೇಳಿ ಕೇಳ್ತಾ ಇದೆ ಹೇಳಿ. ಅದು ನಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡುವುದಿಲ್ಲ. ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು. ನಾವು ತುಂಬಾ ಮೀನು ವ್ಯಾಪಾರ ಮಾಡುವುದು. ಎಲ್ಲ ಮುಸ್ಲಿಮರು ಗಾಡಿಯಲ್ಲಿ ಮನೆಗೆ ನಿಂತ್ಕೊಂಡೋಗಿ ಕೊಡ್ತಾರೆ, ನಾವು ಬುಟ್ಟಿಯಲ್ಲಿ ಹೊತ್ತುಕೊಂಡು ಹೋಗುದು. ಈಗ ವ್ಯಾಪಾರ ಸ್ಥಿತಿಯಲ್ಲಿ ನಾವು ಇಲ್ಲ. ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದಕ್ಕೆ ಬಡ್ಡಿ ಕಟ್ಟುವ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕೆ ಏನಾದ್ರೂ ಒಂದು ಉಪಯೋಗ ಮಾಡಿಕೊಡ್ಬೇಕಲ್ಲ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಮೇಡಮ್, ಧನ್ಯವಾದಗಳು. ಸರಿ. ಈಗಾಗಲೇ ಮಾತಾಡ್ತಾ ಇದ್ವಿ ಅಂದರೆ ಮೀನುಗಾರಿಕೆಗೆ ಹೋಗೋ ವಿಚಾರವಾಗಿ, ಮತ್ತು ಅದೇ ರೀತಿಯಲ್ಲಿ ಒಂದು ನಾಪತ್ತೆಯಾದಂಥ ಒಂದು ಬೋಟ್ ಸಿಗ್ಬೋದು ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ, ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ಆನಂತರ ನಾವು ಏನು ಮಾಡಿದೆವು, ಮೀನುಗಾರರಿಗೆ ದುಡಿಯುವವರಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ನಿಮಗೆ ಏನು ಆಗದಾಗೆ ನಾವು ನೋಡಿಕೊಳ್ತೇವೆ, ನೀವು ಮೀನುಗಾರಿಕೆ ಹೋಗಬೇಕು. ನಾವು ಸರ್ಕಾರಕ್ಕೆ ಒತ್ತಡವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದೆವು. ಮಾನ್ಯ ಗೃಹ ಮಂತ್ರಿ ಆದಂತಹ MB ಪಟೇಲ್ರವರು ಕೂಡ ನಮ್ಮ ಮಲ್ಪೆಗೆ ಬಂದು ಆನಂತರ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದರು. ಆ ಸಭೆಯಲ್ಲಿ ನಾವು ಅವರ ಹತ್ರ ಹೇಳಿದ್ದೇವೆ, ನಮಗೆ ಮಹಾರಾಷ್ಟ್ರ ಭಾಗಕ್ಕೆ ಮೀನುಗಾರಿಕೆ ಹೋಗಲಿಕ್ಕೆ ತುಂಬ ಹೆದರಿಕೆ ಆಗ್ತದೆ. ಈಗಾಗಲೇ ನಮ್ಮ ಸುವರ್ಣ ತ್ರಿಭುಜ ಬೋಟ್ ಮತ್ತು 7 ಜನ ಕಾಣೆಯಾಗಿದ್ದಾರೆ. ನಮಗೆ ಅವರ ಮಹಾರಾಷ್ಟ್ರದ ಮಾಲ್ವಾಣಿ ಅನ್ನೋ ಪ್ರದೇಶದ ಜನರ ಮೇಲೆ ಅನುಮಾನ ಇದೆ. ನಾಳೆ ನಾವು ಕೂಡ ಮೀನುಗಾರಿಕೆ ಹೋದರೆ ನಮಗೆ ಕೂಡ ಇದೇ ರೀತಿಯ ಪ್ರಸಂಗ ನಮಗೆ ಕೂಡ ಬರ್ಬೋದು. ಅದರಿಂದಾಗಿ ನಾವು ಮೀನುಗಾರಿಕೆ ಹೋಗುವುದಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಮೀನುಗಾರರು ಹೇಳಿದ್ದನ್ನು ನಾವು ಅವರ ಮುಂದೆ ಇಟ್ಟೆವು. ನಾವು ಅವರ ಮುಂದೆ ಇಟ್ಟಾಗ ನಮಗೆ ಹೀಗೆ ಆಗ್ಬೇಕು ಸರ್, ನಮಗೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ 3 ರಾಜ್ಯದ ಗೃಹ ಮಂತ್ರಿಗಳ ಸೇರಿ ಮೀನುಗಾರಿಕಾ ಇಲಾಖೆ, ನಮ್ಮ ರಾಜ್ಯಕ್ಕೆ ಗೃಹ ಮಂತ್ರಿಗಳು ಮತ್ತು ನಮ್ಮ ಮೀನುಗಾರರು ಸೇರಿಕೊಂಡು ಒಂದು 3 ರಾಜ್ಯದವರು ಸೇರಿಕೊಂಡು ಒಂದು ಕೋಆರ್ಡಿನೇಟ್ ಕಮಿಟಿ ಅಂತೇಳಿ ಮಾಡಬೇಕು. ಏನಾದರೂ ನಮಗೆ ಸಮಸ್ಯೆ ಆದರೆ ಆ ಭಾಗದಲ್ಲಿ ನಮಗೆ ಏನಾದರೂ ಒಂದು ಬೋಟಿನಲ್ಲಿ ಯಾರು ದುಡಿಯೋವರಿಗೆ ಏನಾದರೂ ಸಮಸ್ಯೆ ಆದರೆ ಆ ಗೋವಾಕ್ಕಾದರೂ ಮಹಾರಾಷ್ಟ್ರಕ್ಕಾದರೂ ನಮ್ಮ ಬೋಟನ್ನು ಒಳಗೆ ಕೊಂಡೋಗಿ ಅವರಿಗೆ ಒಂದು ತುರ್ತು ವ್ಯವಸ್ಥೆ ಮಾಡುವಂಥ ಒಂದು ಆರೋಗ್ಯದ ಬಗ್ಗೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದರ ಬಗ್ಗೆಯ ಇಲ್ಲ ಯಾವುದೋ ಒಂದು ಬಗ್ಗೆಯ ಉಪಯೋಗ ಆಗೋದಕ್ಕೋಸ್ಕರ ಅದನ್ನು ಮಾಡಬೇಕು. ಮತ್ತು ನಮ್ಮ ಬೋಟ್ ಏನಾದರೂ ನಾವು ರತ್ನಗಿರಿ, ಮಾಲ್ವಾಣಿ ಆ ಪ್ರದೇಶಕ್ಕೆ ನಾವು ಮೀನುಗಾರಿಕೆ ಹೋದಾಗ ನಾವು ಇಲ್ಲಿಂದ ನಮಗೆ ಅಲ್ಲಿ ಹೋಗಲಿಕ್ಕೆ 2.5 ದಿನ ಬೇಕು. ಮತ್ತೆ ಏನಾದರೂ ನಮ್ಮ ಬೋಟಿಗೆ ಅವಘಡ, ಏನಾದರೂ ತೊಂದರೆ, ಇಂಜಿನಲ್ಲೇ ದೋಷ ಏನಾದರೂ ತೊಂದರೆ ಕಂಡು ಬಂದರೆ ನಾವು ಮಲ್ಪೆಗೆ ಇಲ್ಲಿಗೆ ನಮ್ಮ ಪ್ರದೇಶಕ್ಕೆ ಬರಲಿಕ್ಕೆ ಪುನಃ 2.5 ದಿನ ಬೇಕು. ಅದಕ್ಕೋಸ್ಕರ ಆ ಪ್ರದೇಶದಲ್ಲಿ ನಾವು ಮಾತುಕತೆ ಮಾಡಿಕೊಂಡು ನಮ್ಮ ಬೋಟುಗಳು ಏನಾದರೂ ತೊಂದರೆ ಆದರೆ ಆ ಪ್ರದೇಶಕ್ಕೆ ಒಳಗೆ ಹೋಗಿ ಬೋಟನ್ನು ರಿಪೇರಿ ಮಾಡಿಕೊಂಡು ಅಲ್ಲಿಂದಲೇ ನಮಗೆ ಮೀನುಗಾರಿಕೆಗೆ ಹೋಗಲಿಕ್ಕೆ ಆಗುವಾಗೆ ಮಾಡಬೇಕು. ನಮಗೆ ತುಂಬ ಆಧಾರ ಆಗ್ತದೆ. ಎಷ್ಟೋ ಡೀಸೆಲ್ ನಮ್ಮ ಖರ್ಚಾಗೋದು ಉಳಿತದೆ, ನಷ್ಟ ಆಗೋದನ್ನು ತಡೆಗಟ್ಟಲಿಕ್ಕೋಸ್ಕರ ನಮಗೆ ಈ ರೀತಿ ಒಂದು ಕೋಆರ್ಡಿನೇಟ್ ಕಮಿಟಿ ಅಂತೇಳಿ ಮಾಡಬೇಕಂತೇಳಿ ಮಾನ್ಯ ಗೃಹ ಮಂತ್ರಿ ಆದಂಥ MB ಪಟೇಲ್ರವರಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೇವೆ ಸರ್. ಅವರು ಅದನ್ನು ಖಂಡಿತವಾಗಿ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಹೇಳಿ ಹೋದವರು ಇಷ್ಟರವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ ಅವರಲ್ಲಿ. ಎಸ್ ಗೋಪಾಲ್ ಅವರೇ, ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗಾಗಲೇ ಅವರು ಫೋನ್ ಮಾಡಿದವರು ಹೇಳಿದರು, ನಾವು ಬುತ್ತಿಯಲ್ಲಿ ಮೀನನ್ನು ಮಾರಾಟ ಮಾಡೋರು, ನಮಗೆ ಯಾವುದೇ ರೀತಿಯಾದಂಥ ಒಂದು ಸಾಲವನ್ನು ಕೊಡ್ತಾ ಇಲ್ಲ, ಅಂದರೆ ಸಾಲದ ವಿಚಾರವಾಗಿ ನಮಗೆ ಸಮಸ್ಯೆಗಳಾಗ್ತಾ ಇದೆ, ಬಡ್ಡಿಯನ್ನು ಕಟ್ಟುವ ವಿಚಾರದಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಅಂತ ಏನು ಹೇಳ್ತೀರಿ? ಇದಕ್ಕೆ ಒಂದು ಅಭಿಪ್ರಾಯಗಳೇನು? ಇವರು ನಮ್ಮ ಮೀನುಗಾರ ಮಹಿಳೆಯರು ಅವರು ದಿನನಿತ್ಯ ಬಂದರಿಗೆ ಬಂದು ಮೀನನ್ನು
ಬುಟ್ಟಿಗಳಲ್ಲಿ ಒಂದು ಬುಟ್ಟಿನಲ್ಲಿ ಮೀನು ಹಿಡ್ಕೊಂಡು ಹೋಗಿ ಅದು ಒಂದು ಮಾರ್ಕೆಟ್ ಇರ್ಬೋದು, ಅಥವಾ ಅವರ ಮನೆ ವ್ಯಾಪ್ತಿಯ ಪ್ರದೇಶದಲ್ಲೆಲ್ಲ ಮೀನನ್ನು ಅವರು ವಿತರಣೆ ಮಾಡ್ತಾರೆ, ಅಂದರೆ ಮಾರಾಟ ಮಾಡ್ತಾರೆ. ಇವಾಗ ಏನಾಗಿದೆ ಅಂದರೆ ಸ್ವಯಂ ಉದ್ಯೋಗದ ಮುಖಾಂತರ ಕೆಲವರೆಲ್ಲ ಏನು ಮಾಡಿದ್ದಾರೆ, 2 ವೀಲರ್ ಅಂತ ಪರ್ಚೇಸ್ ಮಾಡಿಕೊಂಡು ಅದರ ಮೂಲಕ ಇವರು ಎಲ್ಲಿ ಮೀನು ಮಾರಾಟ ಮಾಡ್ತಿದ್ದಾರೆ ಆ ಪ್ರದೇಶದಲ್ಲಿ ಅವರು ಕೂಡ ಈಗ ಮೀನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದರಿಂದ ಈಗ ಬುಟ್ಟಿಯಲ್ಲಿ ತಲೆಯಲ್ಲಿ ಹೊತ್ಕೊಂಡು ಹೋಗುವ ಮೀನುಗಾರ ಮಹಿಳೆಯರಿಗೆ ತುಂಬ ಸಮಸ್ಯೆಯಾಗಿದೆ. ಯಾಕಂದರೆ ಅವರ ಮೀನಿಗೆ ಕೂಡ ಬೆಲೆ ಅಷ್ಟು ಕೂಡ ಸಿಗುವುದಿಲ್ಲ. ಮತ್ತು ಅವರು ಹೇಳಿದ ಹಾಗೆ ಅವರಿಗೆ, ಯಾಕಂದರೆ ಡೈಲಿ ಅವರು ಇದು ಮಾಡೋದರಿಂದ ಅವರಿಗೆ ಸಾಲ ಸೌಲಭ್ಯ ಕೂಡ ನಮ್ಮ ಬ್ಯಾಂಕ್ ಮುಖಾಂತರ ಸಿಗುವುದಿಲ್ಲ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇವರಿಗೆ ಈ ತರಕಾರಿ ವ್ಯಾಪಾರಸ್ಥರಿಗೆ ಅಥವಾ ಮಾರ್ಕೆಟ್ನಲ್ಲಿ ಇದು ಮಾಡುವವರಿಗೆ ರೈತ ಬಂಧು ಅಂತ ಒಂದು ಸ್ಕೀಮನ್ನು ಅವರು ಮೊನ್ನೆ ಲಾಂಚ್ ಮಾಡಿದ್ದಾರೆ. ಇದನ್ನು ನಮ್ಮ ಮಹಿಳಾ ಮೀನುಗಾರರಿಗೂ, ಬಡ ಮಹಿಳಾ ಮೀನುಗಾರರಿಗೂ ಕೂಡ ನಾವು ಒದಗಿಸಬೇಕಾಗಿ ನಿಮ್ಮ ಚಾನಲ್ ಮುಖಾಂತರ ನಮ್ಮ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೀವಿ. ಎಸ್ ಖಂಡಿತ ಧನ್ಯವಾದಗಳು. ಇಷ್ಟೊತ್ತಿ ಒಂದು ಮೀನುಗಾರರ ಸಂಕಷ್ಟದ ವಿಚಾರವಾಗಿ, ಮೀನುಗಾರರ ಸಮಸ್ಯೆಗಳ ವಿಚಾರವಾಗಿ, ಇನ್ನು ಪ್ರತ್ಯೇಕ ಒಂದು ಇಲಾಖೆ ಕುರಿತಾಗಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇವಿಷ್ಟು ಈ ಒಂದು ಪ್ರತ್ಯೇಕ ಮೀನುಗಾರಿಕಾ ಇಲಾಖೆ ಆದ ನಂತರ ಈ ಒಂದು ಮೀನುಗಾರರ ಸಂಕಷ್ಟವನ್ನು ಕೇಳೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಇಲಾಖೆ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದರಿಂದ ಮೀನುಗಾರರ ಹಲವು ಸಂಕಷ್ಟಗಳು ಬಗೆಹರಿಬೋದು ಅಂತಕ್ಕಂಥ ವಿಚಾರವಾಗಿ ಕೂಡ ಮಾತುಗಳನ್ನು ಹೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಮೀನುಗಾರರ ಸಂಕಷ್ಟಗಳು ಬಗೆಹರಬೇಕು, ರೈತರ ಸಂಕಷ್ಟಗಳನ್ನು ಬಗೆಹರಿಸೋದಕ್ಕೆ ಯಾವ ರೀತಿ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಮೀನುಗಾರರ ಸಂಕಷ್ಟಗಳನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಹೊಸ ಯೋಜನೆಗಳನ್ನು ಹಾಕಿಕೊಂಡ್ರೆ ಮೀನುಗಾರರ ಒಂದು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.